1750 ಇಸ್ವಿದ ಆಗಸ್ಟ್ 20ನೇ ತಾರೀಕು ತೆನ್ಕಾಯ್ದ ಕೇರಳ ರಾಜ್ಯದ ಮಣ್ಣಿಡು ಆಧ್ಯಾತ್ಮದ ತುಡರ್ದ ಹೊರಟು ಒಂಜಿ ಬಾಲೆ ಪುಟ್ಟುಣು. ಆ ಬಾಲೆ ಆನಿ ಕಾಲೊಡಿತ್ತಿನ ಸಮಾಜದ ಅನಿಷ್ಟ ಪದ್ಧತಿಲು ಸಂಪ್ರದಾಯಲು ವಿಶೇಷವಾದ ಮನುಷ್ಯತ್ವನೇ ದಾಂತಿನಂಚಿತ್ತಿನ ಜಾತಿ ವ್ಯವಸ್ಥೆದ ಆಂಕಾರನು ಪೊಲ್ತುದು ಸಮಾಜನು ತಿದ್ದುನ ಕೆಲಸ ಮಲ್ಪುಂಡು. ಆ ಬಾಲೆನೆ ದುಂಬುಗು ಸಮಾಜಗೂ ಪತದಿತ್ತಿನಂಚಿತ್ತಿನ ಕಸಂಟ್ ಮೈಲೆಲೆನು ದೆಕ್ಕದು ವಿದ್ಯೆ ಗೇನ ಸಂಘಟನೆದ ಬಿಲೆನು ಜನಕಲೆಗೆ ತೆರಿಪಾದು ಇಡೀ ಸಮಾಜದ ದೇಖಿನೆ ಪಗತಿನ ಮಾಮಲ್ಲ ದಾರ್ಶನಿಕರಾದ ಗುರುಕುಲಾದ ಲೋಕಗು ಅಲಿದಾಂತಿನ ಮದಿಪು ಕೊರ್ತಿನ ಬ್ರಹ್ಮಶ್ರೀ ನಾರಾಯಣ ಗುರುಕುಲಾದ ನೆಗತ್ತು ತೋಜಿದು ಇನಿ ಒರ್ಮೆಲ ಆರಾಧನೆಯನ್ನು ದೆತೊನೊಂದುಲ್ಲೆರು. ಅಂಚಿತ್ತಿನ ಶ್ರೇಷ್ಠ ಸ್ವಾಮೀಜಿ ಬ್ರಹ್ಮಶ್ರೀ ನಾರಾಯಣ ಗುರುಕುಲೆಗೆ ಕಲಶಾಭಿಷೇಕ ಸಮುದಾಯ ಭವನದ ಉದಿಪನದ ಲೇಸು ಭಜನಾ ಮಂಗಲೋತ್ಸವ ಇಂಚಪ್ಪ ಕಾಟಿಪಳ್ಳದ ಮೂಜನೆ ವಿಭಾಗದ ಬ್ರಹ್ಮಶ್ರೀ ನಾರಾಯಣ ಗುರು ಸಮಾಜ ಸೇವಾ ಸಂಘದ ನೆರೆಲೆಡು ನಡತಂಡು. ಹೊಸ್ಮಾರು ಬಲ್ಲೊಟ್ಟುದ ಶ್ರೀ ವಿಖ್ಯಾತಾನಂದ ಸ್ವಾಮೀಜಿನ ದುಂಬದಿಕಡು ಬೆದ್ರದ ಶ್ರೀ ಶಿವಾನಂದ ಶಾಂತಿಮೇರ್ನ ಪೌರೋಹಿತ್ಯುಡು ಭಾರಿ ಪೊರ್ಲುದ ಲೇಸು ಗೌಜಿಡೆ ನಡತಂಡು. ಶ್ರೀಮತಿ ಕಮಲಾಕ್ಷಿ ಸಾಧು ಪೂಜಾರಿ ವೇದಿಕೆಡು ಕರಿದು ಪೋತಿನ ಮಾಮಲ್ಲ ಸಾಧಕರಾದಿತ್ತಿನ ಸಾಧು ಪೂಜಾರ್ಲೆಗೆ ವಿದ್ವಾಂಸರನ ಡಾಕ್ಟರ್ ಗಣೇಶ್ ಅಮೀನ್ ಸಂಕಮಾರ್ ಮೇರು ನುಡಿ ನಮನ ಕೊರಿಯರು. ಸುಮಾರು ಜನ ಬಿನ್ನೇರ್ನಕುಲು ಗಣ್ಯರ್ನಕುಲು ರಾಜಕಾರಣಿನಕುಲು ಸಾಧಕಿಯರ್ನಕುಲು ಈ ಮಾಮಲ್ಲ ಲೇಸುಗೆ ಕುಡಲಾತ್ ಪೊರ್ಲು ಕೋಟಿಯರು. ಯಕ್ಷಗಾನ ನಾಟ್ಯ ಹಾಸ್ಯ ವೈಭವ ಅಂಚನೆ ಜೋಕುಲೆರ್ದು ನಲಿಕೆಲು ವಿಶೇಷವಾದ ತೆಲಿಕೆದ ತೆನಾಲಿ ಕೂಟದ ಕಲೆರ್ದು ಕುಸಾಲ್ದ ಎಸಲು ಅಂಚನೆ ಸಭಾ ಕಾರ್ಯಕ್ರಮಲು ಈ ಒಂಜಿ ಲೇಸುಗೆ ಕುಡಲಾತ್ ವಿಶೇಷಲೆನು ಕೊರುಂಡು ಕುಡಲಾತ್ ಗಲ್ಕ ದಿಂಜಾಂಡು. ಆ ಪೊರ್ಲು ಪೊಲಿಕೆದ ಒಂಜಾತಿ ಯಜ್ಞಲು ನಿಕಲ ದುಂಬದಿ ಕಿಡು ಇತ್ತೆ ಮೂಡ್ದು ಬರೋನುಂಡು. ಓಂ ನಮೋ ಗುರು 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 ಓಂ ನಮೋ ಗುರು. ಗುರುವೇ ಶಕ್ತಿ ಗುರುವೇ ಭಕ್ತಿ ಗುರುವೇ ಮುಕ್ತಿದಾತ ಗುರುವೇ ಬ್ರಹ್ಮ ಗುರುವೇ ವಿಷ್ಣು ಗುರುವೇ ಮಹೇಶ್ವರ. ಜನ್ಮವ ತಳೆದು ಈ ಭೂಮಿಯಲ್ಲಿ ಸಗ್ಗವನಿ ತೋರಿದೆ. ಜನ್ಮವ ತಳೆದು ಈ ಭೂಮಿಯಲ್ಲಿ ಸಗ್ಗವನಿ ತೋರಿದೆ. ಭಕ್ತಿಯ ಭಾವದ ಹರಕೆಗೆ ಭಕ್ತಿಯ ಭಾವದ ಹರಕೆಗೆ ಒಲಿದ ದೇವಾದಿದೇವಾ ಒಲಿದ ದೇವಾದಿದೇವಾ. ಜನ್ಮವ ತಳೆದು ಈ ಭೂಮಿಯಲ್ಲಿ ಸಗ್ಗವನಿ ತೋರಿದೆ. ಓಂ ಸತ್ಯಮಾರ್ಗ ಪ್ರದಾಯಕಾಯ ನಮಃ ಓಂ ಭಕ್ತಾಮೋಲಪ್ರಬೋಧಾಯ ನಮಃ ಓಂ ಇಂದ್ರಿಯಾರ್ಥಹಿತಾಯ ನಮಃ ಓಂ ಆತ್ಮಾನಂದವಿನಾತ್ಮನೇ ನಮಃ ಓಂ ನಿಷ್ಕಳಾತ್ಮನೇ ನಮಃ ಓಂ ಜನ್ಮನಾಶರಹಿತಾಯ ನಮಃ ಗುರಾಯ ನಮಃ ಓಂ ಜನ್ಮಕಾರಣದರ್ಶಕಾಯ ನಮಃ ಓಂ ವಿಷಯಗೀತಿ ಪ್ರಾಂತಾಶಯ ನಾಶಕಾಯ ನಮಃ ಓಂ ತ್ರಿಕಾಲಜ್ಞಾಯ ನಮಃ ಸ್ವರೂಪಾಯ ನಮಃ ಓಂ ಅಖಂಡಭಕ್ತಿಕಾನಂದ ಸ್ವರೂಪಾಯ ನಮಃ ಓಂ ವಿಶ್ವಂ ವ್ಯಾಪಿತವಾಗಿದೆ.
ಪುಣ್ಯ ವೇದಿಕೆ ಶ್ರೀಮತಿ ಕಮಲಾಕ್ಷಿ ಸಾಧು ಪೂಜಾರಿ ವೇದಿಕೆ ಈಗಾಗಲೇ ಅನಾವರಣಗೊಳ್ಳುತ್ತಿದೆ. ಪೂಜ್ಯ ಶ್ರೀ ಸತ್ಯಾನಂದ ತೀರ್ಥ ಸ್ವಾಮೀಜಿ, ಶ್ರೀ ವಿನಯ್ ಕುಮಾರ್ ಸೊರಕೆ ಹಾಗೂ ದಯಾನಂದ್ ಪಿಕುಲಾಯ್, ಶ್ರೀಮತಿ ಮಮಿತಾ ಹಾಗೂ ಅವರ ಕುಟುಂಬದ ಸದಸ್ಯರೊಂದಿಗೆ ಈ ವೇದಿಕೆಯನ್ನು ಅನಾವರಣಗೊಳಿಸ್ತಾ ಇದ್ದೇವೆ. ಗಣ್ಯಾತಿಗಣ್ಯರು ವೇದಿಕೆಯಲ್ಲಿ ಆಸೀನರಾಗಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಓಂ ಶ್ರೀ ಗುರುಭ್ಯೋ ನಮಃ. ಓಂ ಶ್ರೀ ಗಂ ಗಣಾಧಿಪತಯೇ ನಮಃ. ಸಕಲ ಪರಿವಾರ ದೇವದೇವೋಭ್ಯೋ ನಮಃ. ವಿಘ್ನದ್ವಾಂತ ನಿವಾರಣೈಕ ತರಣಿರ್ವಿಘ್ನಾಟವಿ ಹವ್ಯವಾಟ್ ವಿಘ್ನವ್ಯಾಲಕುಲಾಭಿಮಾನ ಗರುಡೋ ವಿಘ್ನೇಭ ಪಂಚಾನನಘ ವಿಘ್ನೋತ್ತುಂಗ ಗಿರಿಪ್ರಭೇದನ ಪವಿಹಿ ವಿಘ್ನಾಬ್ಧಿಕುಂಭೋದ್ಭವ ವಿಘ್ನೌಘಾಗ್ರಕುಲ ಪ್ರಚಂಡ ಪವನೋ ವಿಘ್ನೇಶ್ವರ ಪಾಹಿ ಮಾಂ. ವಿಘ್ನೇಶ್ವರ ಪಾಹಿ ಮಾಂ. ಶಿವಗಿರಿ ಶಿಖರಾಗ್ರೇ ದಿವ್ಯ ಪದ್ಮಾಸನಸ್ಥಂ ವರದಮಭಯಹಸ್ತಂ ಪಾಪ ವಿಧ್ವಂಸಪಾದಂ ಸುಜನನಿಖರ ಸೇವ್ಯಂ ಚಾರುಕಾರುಣ್ಯನೇತ್ರಂ ಕಲಿಕಲುಷ ವಿನಾಶಂ ನೌಮಿ ನಾರಾಯಣಾಖ್ಯಂ. ನೌಮಿ ನಾರಾಯಣಾಖ್ಯಂ. ಆ ಧನ್ಯವಾದಗಳು. ಬ್ರಹ್ಮಶ್ರೀ ಗುರುವರೇರ ಆಶೀರ್ವಾದ ನಮ್ಮ ಮೇಲಿರಲಿ ಅನ್ನುವ ಆಶಯದೊಂದಿಗೆ ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇವೆ. ಬಂಧುಗಳೇ, ಈ ವೇದಿಕೆ ಶ್ರೀ ಗುರುಗಳ ಆಶೀರ್ವಾದದೊಂದಿಗೆ ಹಲವಾರು ಕಲಾವಿದರಿಗೆ ಸ್ಫೂರ್ತಿಯಾಗಬೇಕು. ಈ ವೇದಿಕೆ ಹಲವಾರು ಕಲಾವಿದರನ್ನು ಹುಟ್ಟು ಹಾಕಬೇಕು ಅನ್ನುವಂಥ ಆಶಯದೊಂದಿಗೆ ನಾವು ಈ ಸಭಾ ಕಾರ್ಯಕ್ರಮದ ಮಧ್ಯೆ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಅನುವು ಮಾಡಿಕೊಳ್ತಾ ಇದ್ದೇವೆ. ಈ ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯರನ್ನು ಸ್ವಾಗತ ನೃತ್ಯದ ಮೂಲಕ ಸ್ವಾಗತಿಸಲಿಕ್ಕಿದ್ದಾರೆ ಮೇಘನಾ ಬಲಿಪ, ಅಹಲ್ಯ ಹಾಗೂ ದೀಕ್ಷಿತ. ಇವರುಗಳು ಶ್ರೀ ನಾರಾಯಣ ಗುರು ಶಿಕ್ಷಣ ಸಂಸ್ಥೆಯ ವಿದ್ಯಾರ್ಥಿಗಳು. ಕುಂದನ ಕಿಟ ತಕಧೀ ತಕತರೆ ಕುಂದನ ಕಿಟ ತಕಧೀ. ಸ್ವಾಗತಂ ಕೃಷ್ಣ ಶರಣಾಗತಂ ಕೃಷ್ಣ. ಸ್ವಾಗತಂ ಕೃಷ್ಣ ಶರಣಾಗತಂ ಕೃಷ್ಣ. ಮಧುರಾಪುರಿ ಸದನಾ ಮೃದುವದನಾ ಮಧುಸೂದನ ಇಹ. ಸ್ವಾಗತಂ ಕೃಷ್ಣ ಶರಣಾಗತಂ
ತಾಂ 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 ಗಿಡದಗ ತತ್ತೋಡಂಗ ತಕ್ಕುತ್ತ ದೀಂ 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 ಗಿಡದಗ ತಗದೋಡಂಗ ತಕ್ಕುತ್ತ ತಾಂ 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 ಗಿಡದಗ ತತ್ತೋಡಂಗ ತಕ್ಕುತ್ತ ತಾಂ 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 ಗಿಡದಗ ತತ್ತೋಡಂಗ ತಕ್ಕುತ್ತ ದೀಂ 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 ಗಿಡದಗ ತಗದೋಡಂಗ ತಕ್ಕುತ್ತ ತಾಂ 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 ಗಿಡದಗ ತತ್ತೋಡಂಗ ತಕ್ಕುತ್ತ ತತ್ತೋಡಗದ ತಾಂ 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 ದೀಂ 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 ತಗದೋಡಂಗ ತಕ್ಕುತ್ತ ತತ್ತೋಡಗದ ತಾಂ 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 ದೀಂ 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 ತಗದೋಡಂಗ ತಕ್ಕುತ್ತ ದಿಕ್ಕಿತ್ತೈ ದಿಕ್ಕಿತ್ತಗ ದಿಗಿದೋ ಹಸ್ತಂಗ ದಿಗುದಗ ದಿಗುದೋ ಹಸ್ತಂಗ ದಿಗುದೋ ಹಸ್ತಂಗ ಹಸ್ತಂಗ ಕುತ್ತ ಕಿತ್ತ ಕಿನ್ನ ತೊಂಗ ತತ್ತೋಡಗ ತಾಂ ತಾಂ ತೈ ತೋಡಿ ಕುತ್ತಕ್ಕ ತೋಡೋಡಗ ತಾಂ 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 ದೀಂ ದೀಂ ಕಿಡದಗ ತತ್ತೋಡಂಗ ತಕ್ಕುತ್ತ ಮೂಷಿಕ ವಾಹನ ಮೋದಕ ಹಸ್ತ ಚಾಮರ ಕರ್ಣ ವಿಲೋಬಿತ ಸೂತ್ರ ವಾಮನ ರೂಪ ಮಹೇಶ್ವರ ಪುತ್ರ. ಕಾರ್ಯಕ್ರಮದ ಮುಂದಕ್ಕೆ ಸೌಮ್ಯ ಸ್ವಭಾವದ ನೇರ ನುಡಿಯ ಪ್ರಾಮಾಣಿಕ ರಾಜಕಾರಣಿ ಶ್ರೀ ವಿನಯ್ ಕುಮಾರ್ ಸೊರಕೆ ಇವರಿಂದ ಒಂದೆರಡು ಮಾತು. ಪರಮಪೂಜ್ಯ ಸ್ವಾಮೀಜಿಯವರ ಪಾದಾರವಿಂದಕ್ಕೆ ನಮಿಸ್ತಾ ನುಡಿ ನಮನ ಕಾರ್ಯಕ್ರಮ ನಡೆಸಲಿಕ್ಕಿರುವಂಥ ಬ್ರಹ್ಮಶ್ರೀ ನಾರಾಯಣ ಗುರು ಅಧ್ಯಯನ ಪೀಠ ಮಂಗಳೂರು ವಿಶ್ವವಿದ್ಯಾನಿಲಯ ಇದರ ನಿರ್ದೇಶಕರಾದಂಥ ಡಾಕ್ಟರ್ ಗಣೇಶ್ ಅಮೀನ್ ಸಂಕಮಾರ್ರವರೇ, ಶ್ರೀ ಗೋಕರ್ಣನಾಥ ಕ್ಷೇತ್ರ ಕುದ್ರೋಳಿ ಇದರ ಅಧ್ಯಕ್ಷರಾದಂಥ ಶ್ರೀಯುತ ಎಚ್.ಎಸ್. ಸಾಯಿರಾಮ್ರವರೇ, ನಿಕಟಪೂರ್ವ ಅಧ್ಯಕ್ಷರು ಶ್ರೀ ಗುರು ಚಾರಿಟೇಬಲ್ ಟ್ರಸ್ಟಿನ ಶ್ರೀಯುತ ಶೈಲೇಂದ್ರ ವೈ ಸುವರ್ಣರವರೇ, ಕಲಾ ಪೋಷಕರಾದಂಥ ಶ್ರೀಯುತ ಸತೀಶ್ ದೇವಾಡಿಗರವರೇ, ಇಲ್ಲಿಯ ಸಂಘದ ಗೌರವಾಧ್ಯಕ್ಷರಾದಂಥ ಶ್ರೀಯುತ ರಾಜರಾಮ್ ಶಾಲ್ಯಾನ್ರೇ, ಅಧ್ಯಕ್ಷರಾದಂಥ ಪದ್ಮನಾಭ ಶಾಲ್ಯಾನ್ರವರೇ, ವೇದಿಕೆಯಲ್ಲಿ ಸಾಧು ಪೂಜಾರಿಯವರ ಹಿರಿಯ ಸುಪುತ್ರರವರೇ, ಅವರ ಕುಟುಂಬಸ್ಥರೇ, ನೆರೆದಂಥ ನನ್ನ ಎಲ್ಲ ಸಹೋದರ ಸಹೋದರಿಯರೇ, ನೆಚ್ಚಿನ ವಿದ್ಯಾರ್ಥಿನಿಯರೇ, ಈ ದಿವಸ ಬ್ರಹ್ಮಶ್ರೀ ನಾರಾಯಣ ಗುರುಗಳಿಗೆ ಕಲಶಾಭಿಷೇಕ, ಸಮುದಾಯ ಭವನದ ಉದ್ಘಾಟನೆ, ಭಜನಾ ಮಂಡಲೋತ್ಸವ ಕಾರ್ಯಕ್ರಮಕ್ಕೋಸ್ಕರ ನಾವು ಒಟ್ಟು ಸೇರಿದ್ದೇವೆ. ನಿರಂತರವಾಗಿ ಕಾಟಿಪಳ್ಳ ಈ ಸಂಘದಲ್ಲಿ ಬ್ರಹ್ಮಶ್ರೀ ನಾರಾಯಣ ಗುರುಸ್ವಾಮಿಗಳ ಕಾರ್ಯಕ್ರಮವನ್ನು ಬಹಳ ವರ್ಷಗಳಿಂದ ಹಿಂದಿನಿಂದ ಸಾಧು ಪೂಜಾರಿಯವರ ನೇತೃತ್ವದಲ್ಲಿ ನಡೆಯುವಂಥ ಒಂದು ಕಾರ್ಯಕ್ರಮದ ನೆನಪು ಇವತ್ತು ಕಣ್ಣಿನ ಎದುರಲ್ಲಿ ಬರ್ತದೆ. ಈ ಪವಿತ್ರವಾದಂಥ ಗುರುಗಳಿಗೆ ಸಲ್ಲಿಕೆ ಮಾಡುವಂಥ ಭಕ್ತಿಯಿಂದ ಪಾವಿತ್ರತೆ ನಡೆಯುವಂಥ ಎಲ್ಲ ಶುಭ ಕಾರ್ಯಕ್ರಮದಲ್ಲಿ ಕೂಡ ಭಾಗವಹಿಸುವಂಥ ಸುಯೋಗಗಳು ನನ್ನ ಪಾಲಿಗೆ ಕೂಡ ಸಿಕ್ಕಿತ್ತು. ಈ ದಿವಸ ಬ್ರಹ್ಮಶ್ರೀ ಈ ಒಂದು ಸಮಾಜದ ವತಿಯಿಂದ, ಅದೇ ರೀತಿಯಾಗಿ ಅವರ ಕುಟುಂಬಸ್ಥರು ಇವತ್ತು
ಶ್ರೀಮತಿ ಕಮಲಾಕ್ಷಿ ಸಾಧು ಪೂಜಾರಿ ವೇದಿಕೆಯನ್ನು ನಿರ್ಮಾಣ ಮಾಡೋದರ ಮುಖಾಂತರ ಅದರ ಉದ್ಘಾಟನಾ ಕಾರ್ಯಕ್ರಮಕ್ಕೋಸ್ಕರ ಪರಮ ಪೂಜ್ಯ ಸ್ವಾಮೀಜಿಯವರ ದಿವ್ಯ ಹಸ್ತದ ಮುಖಾಂತರ ಉದ್ಘಾಟಿಸುವಂಥ ಒಂದು ಕಾರ್ಯಕ್ರಮ ಇವಾಗಲೇ ನಡೆದಿದೆ. ಈ ಸಂದರ್ಭದಲ್ಲಿ ಬ್ರಹ್ಮಶ್ರೀ ನಾರಾಯಣ ಗುರುಸ್ವಾಮಿಗಳು ನಮ್ಮ ಸಮಾಜಕ್ಕೆ ಬೆಳಕನ್ನು ಕೊಟ್ಟಂಥವರು, ಅಸ್ಪೃಶ್ಯತೆಯಿಂದ ಸ್ಪೃಶ್ಯತೆಡೆಗೆ ನಮ್ಮನ್ನು ಕೊಂಡೊಯ್ದಂಥವರು. ಅವರ ಸಂದೇಶಗಳನ್ನು ಸಾಧು ಪೂಜಾರಿಯವರು ತನ್ನ ಜೀವನದ ಉದ್ದಕ್ಕೂ ಕೂಡ ತನ್ನ ವ್ಯಕ್ತಿತ್ವದಲ್ಲಿ ಅಳವಡಿಸಿಕೊಂಡು ಒಂದೇ ಜಾತಿ, ಒಂದೇ ಮತ, ಒಂದೇ ದೇವರು ಅನ್ನುವಂಥ ಸಂದೇಶ, ಸಂಘಟನೆಯಿಂದ ಬಲಯುತರಾಗಿರಿ, ವಿದ್ಯಾರ್ಜನೆಯಿಂದ ಸ್ವತಂತ್ರರಾಗಿರಿ ಅನ್ನುವಂಥ ಸಂದೇಶವನ್ನು ತನ್ನ ಜೀವನ ಉದ್ದಕ್ಕೂ ಕೂಡ ಅಳವಡಿಸಿಕೊಂಡು ಆ ಸಂದೇಶಗಳನ್ನು ಕೃತಿಯಲ್ಲಿ ಕಾರ್ಯಕ್ರಮಗಳ ಮುಖಾಂತರ ಅನುಷ್ಠಾನ ಮಾಡುವಂಥ ಕೆಲಸ ಕಾರ್ಯ ಮಾಡಿದಂಥ ಮಹಾನ್ ವ್ಯಕ್ತಿ ಸಾಧು ಪೂಜಾರಿಯವರು. ಸಾಧು ಪೂಜಾರಿಯವರು ಅವರ ಹೆಸರಿಗೆ ತಕ್ಕಂತೆ ಇವತ್ತು ಭಾಳಷ್ಟು ಸರಳ, ಸಜ್ಜನಿಕೆ, ಒಬ್ಬ ಪ್ರಾಮಾಣಿಕ, ಯಾವುದೇ ಒಂದು ಕೆಲಸ ಕಾರ್ಯವನ್ನು ಕೂಡ ಗುರಿಮುಟ್ಟಿಸುವಂಥ ರೀತಿಯ ಒಂದು ವ್ಯಕ್ತಿತ್ವ. ಅದರಲ್ಲೂ ಕೂಡ ನವಬಂಗಳೂರು ಇವತ್ತು ಬಂದರಾದಂಥ ಸಮಯದಲ್ಲಿ ಅಲ್ಲಿ ಜನರೆಲ್ಲ ಇವತ್ತು ಇಲ್ಲಿಗೆ ಪರ್ಯಟನೆ ಆದಂಥ ಸಮಯದಲ್ಲಿ, ಇಲ್ಲಿ ವಿದ್ಯಾಭ್ಯಾಸದ ಅವಕಾಶ ಇಲ್ಲದಂಥ ಸಮಯದಲ್ಲಿ ಬ್ರಹ್ಮಶ್ರೀ ನಾರಾಯಣ ಗುರುಸ್ವಾಮಿಗಳ ಸಂದೇಶಕ್ಕೆ ಅನುಗುಣವಾಗಿ ವಿದ್ಯಾಕ್ಷೇತ್ರವನ್ನು ಪ್ರಾರಂಭಿಸೋದ್ರ ಮುಖಾಂತರ ವಿದ್ಯಾಭ್ಯಾಸದ ಬೆಳಕನ್ನು ಚೆಲ್ಲುವಂಥ ಒಂದು ಕೆಲಸ ಕಾರ್ಯವನ್ನು ಸಾಧು ಪೂಜಾರಿ ಅವರು ಮಾಡಿದ್ದಾರೆ ಅಂತ ಹೇಳಿದರೆ, ಒಂದು ಸಂತೃಪ್ತಿಯ ಜೀವನವನ್ನು, ಅವರ ವ್ಯಕ್ತಿತ್ವ ಯಾವತ್ತೂ ಕೂಡ ಶಾಶ್ವತವಾಗಿ ಉಳಿಯುವಂಥ ಕೆಲಸ ಕಾರ್ಯಕ್ಕೆ ಅವರು ಚಾಲನೆಯನ್ನು ಕೊಟ್ಟಿದ್ದಾರೆ. ಒಬ್ಬ ವ್ಯಕ್ತಿ ಹುಟ್ಟು ಆಕಸ್ಮಿಕ, ಸಾವು ನಿಶ್ಚಿತ ಅಂತ ಹೇಳ್ತಾರೆ. ತನ್ನ ಜೀವನಾವಧಿಯಲ್ಲಿ ಆ ವ್ಯಕ್ತಿ ಈ ಸಮಾಜಕ್ಕೆ ಅನುಗುಣವಾಗಿ ಯಾರು ಬದುಕಿದ್ದಾನೆ ಅವನ ವ್ಯಕ್ತಿತ್ವ ಈ ಸಮಾಜದಲ್ಲಿ ಯಾವತ್ತೂ ಕೂಡ ಶಾಶ್ವತವಾಗಿ ಉಳಿತದೆ. ಸಾಧು ಪೂಜಾರಿಯವರ ವ್ಯಕ್ತಿತ್ವ ಯಾವತ್ತೂ ಕೂಡ ಈ ಸಮಾಜದಲ್ಲಿ ಶಾಶ್ವತವಾಗಿ ಉಳಿಯುವಂಥ ರೀತಿಯ ವ್ಯಕ್ತಿತ್ವವನ್ನು ಅವರ ಜೀವನಾವಧಿಯಲ್ಲಿ ಅವರು ರೂಪಿಸಿದ್ದಾರೆ. ಇವತ್ತು ಕೂಡ ಅವರನ್ನು ಸ್ಮರಿಸುವಂಥ ಒಂದು ಅವಕಾಶ ಆಗ್ತದೆ. ಹೆಚ್ಚಿನ ನಿಮಿಷ ನನಗೂ ಸಾಧು ಪೂಜಾರಿಗೂ ಭಾಳಷ್ಟು ನಿಕಟವಾದಂಥ ಒಂದು ಸಂಬಂಧ. ನಾನು ಲೋಕಸಭಾ ಸದಸ್ಯನಾಗಿರುವಂಥ ಸಮಯದಲ್ಲಿ ನನಗೆ ಮಾರ್ಗದರ್ಶನವನ್ನು ನೀಡಿ ಹೆಚ್ಚಿನ ಅಂಶ ಸಮಾಜಮುಖಿಯಾಗಿ ಸಮಾಜದ ಕೆಲಸ ಕಾರ್ಯವನ್ನು ಯಾವ ರೀತಿ ಮಾಡಬೇಕು ಅನ್ನುವಂಥ ರೀತಿಯಲ್ಲಿ ಸಮಾಜದ ಏಳಿಗೆಗೋಸ್ಕರ ಕೆಲಸ ಕಾರ್ಯ ಮಾಡುವಂಥ ಕಾರ್ಯಕ್ರಮದಲ್ಲಿ ನನ್ನನ್ನು ತೊಡಗಿಸುವಂಥ ಅವಕಾಶವನ್ನು ಮಾಡಿದರು. ಹೆಚ್ಚಿನ ನಿಮಿಷ ನಾನು ಲೋಕಸಭಾ ಸದಸ್ಯನಾಗಂಥ ಸಮಯದಲ್ಲಿ ಎಲ್ಲ ರೀತಿಯ ಒಂದು ಸಹಕಾರವನ್ನು ನೀಡಿ ನಾನು ಕೂಡ ಆ ಹುದ್ದೆಗೆ ಇವತ್ತು ನಾನು ಬರಬೇಕಾಗಿದ್ದರೆ ಅವರ ದೊಡ್ಡ ಒಂದು ರೀತಿಯ ಮಹತ್ತರವಾದಂಥ ಪಾಲು ಕೂಡ ಇದೆ ಅಂತೇಳಿ ಹೇಳಿಕೊಂಡು, ಅವರ ಕುಟುಂಬಸ್ಥರು ಭಾಳ ಅರ್ಥಪೂರ್ಣವಾದಂಥ ಒಂದು ಕಾರ್ಯಕ್ರಮವನ್ನು ತಾವು ನಡೆಸಿಕೊಟ್ಟಿದ್ದೀರಿ. ತಮಗೆ ಶ್ರೇಯಸ್ಸು ಸಿಗಲಿ, ಭಗವಂತ ತಮಗೆ ಅನುಗ್ರಹವನ್ನು ಮಾಡಲಿ, ಬ್ರಹ್ಮಶ್ರೀ ನಾರಾಯಣ ಗುರುಸ್ವಾಮಿಗಳು ಕೋಟಿ ಚೆನ್ನೈಯವರು ತಮಗೆ ಅನುಗ್ರಹಿಸಲಿ ಪ್ರಾರ್ಥಿಸಿಕೊಂಡು, ವೇದಿಕೆಯಲ್ಲಿ ಪೂಜ್ಯ ಸ್ವಾಮೀಜಿಯವರಿದ್ದಾರೆ, ಅನೇಕ ಗಣ್ಯರಿದ್ದಾರೆ. ಇವತ್ತು ಕಾರ್ಯಕ್ರಮದ ವಿಪರೀತವಾದಂಥ ಒತ್ತಡ. ಹೆಚ್ಚಿನ ನಿಮಿಷ ನನಗೊಂದು 10-20 ಕಡೆಯಲ್ಲಿ ಕಾರ್ಯಕ್ರಮದ ಈ ಪಟ್ಟಿ ಇದೆ. ಆ ದೃಷ್ಟಿಯಲ್ಲಿ ನಾನು ಬಂದು ಮುಖ ತೋರಿಸಿ ಹೋಗ್ತೇನೆ ಅಂತೇಳಿ ಇವತ್ತು ಮನವಿಯನ್ನು ಮಾಡಿದ್ದೆ. ನನಗೆ ಆ ಪ್ರಕಾರ ಅನುಮತಿಯನ್ನು ಕೊಟ್ಟಿದ್ದಾರೆ. ಈ ಸಮಯದಲ್ಲಿ ತಮ್ಮ ಹತ್ರ ಎಲ್ಲರ ಹತ್ರ ಕ್ಷಮೆ ಕೋರಿಕೊಂಡು ನನಗೆ ಮುಂದಕ್ಕೆ ಹೋಗಲಿಕ್ಕೆ ತಾವು ಅವಕಾಶವನ್ನು ಕಲ್ಪಿಸಿಕೊಡ್ಬೇಕು ಅಂತೇಳಿ ತಮ್ಮ ಹತ್ರ ಕೈ ಮುಗಿದು ಪ್ರಾರ್ಥನೆ ಮಾಡಿ, ತಮಗೆಲ್ಲ ಪರಮಾತ್ಮ ಬ್ರಹ್ಮಶ್ರೀ ನಾರಾಯಣ ಗುರುಸ್ವಾಮಿಗಳು ಕೋಟಿ ಜನರು ಒಳ್ಳೆಯದನ್ನು ಕರುಣಿಸಲಿ ಪ್ರಾರ್ಥಿಸಿ ನಾನು ಮಾತನಾಡಿಸ್ತೇನೆ. ಧನ್ಯವಾದಗಳು. ಬದುಕಿ ಸಾಯುವುದಕ್ಕಿಂತ ಸತ್ತು ಬದುಕಬೇಕೆನ್ನುವಂಥ ಸ್ಫೂರ್ತಿದಾಯಕ ಪ್ರಾಜ್ಞರ ಮಾತಿಗೆ ಶ್ರೀ ಸಾಧು ಪೂಜಾರಿ ಅವರ ಉದಾಹರಣೆ ಅನ್ನುವ ಮಾತನ್ನು ಹೆಮ್ಮೆಯಿಂದ ಹೇಳಿಕೊಂಡಂತಹ ಶ್ರೀ ವಿನಯ್ ಕುಮಾರ್ ಸೊರಕೆಯವರಿಗೆ ಧನ್ಯವಾದಗಳು. ತುರ್ತು ಕಾರ್ಯನಿಮಿತ್ತ ಇವರನ್ನು ನಾವು ಈ ವೇದಿಕೆಯಿಂದ ಬೀಳ್ಕೊಡ್ತಾ ಇದ್ದೇವೆ. ಸ್ಮರಣಿಕೆಯೊಂದಿಗೆ ಬ್ರಹ್ಮಣೇ ಮೂರ್ತಿಮತೆ ಶ್ರುತಾನಾಂ ಶುದ್ಧಿಹೇತವೇ ನಾರಾಯಣ ಯತೀಂದ್ರಾಯ
ತಸ್ಮೈ ಶ್ರೀ ಗುರವೇ ನಮಃ. ಬ್ರಹ್ಮಶ್ರೀ ನಾರಾಯಣ ಗುರು ಸೇವಾ ಸಂಘ ಕಾಟಿಪಳ್ಳ ಇದರ ವತಿಯಿಂದ ನಡೆಯುವಂಥ 5-6 ದಿವಸದ ಮಂಗಳ ಕರ್ಮ ಇಲ್ಲಿ ನಡೀತಾ ಇದೆ. ಇವತ್ತು ಸಾಯಂಕಾಲ ಸಭಾಭವನ ಲೋಕಾರ್ಪಣೆಯಾಗಲಿದೆ. ಅಷ್ಟು ಮಾತ್ರ ಅಲ್ಲ, ಇಲ್ಲಿ ವೇದಿಕೆಯಲ್ಲಿ ನೆರೆದಂಥ ಉಪಸ್ಥಿತರಿದ್ದಂಥ ನಾರಾಯಣ ಗುರು ಅಧ್ಯಯನ ಕೇಂದ್ರದ ಅಧ್ಯಕ್ಷರಾದಂಥ ನನ್ನ ಸಹೋದರ ಸಮನಾರಾದಂಥ ಗಣೇಶ್ ಸಂಕಮಾರ್ರವರೇ ಹಾಗೂ ಕುದ್ರೋಳಿ ಗೋಕರ್ಣನಾಥ ಕ್ಷೇತ್ರದ ಅಧ್ಯಕ್ಷರಾದಂಥ ಸಾಯಿರಾಮ್ರವರೇ, ಸಂಘದ ಅಧ್ಯಕ್ಷರೇ, ಇಲ್ಲಿ ನೆರೆದಂಥ ಎಲ್ಲ ಬಂಧುಗಳೇ, ಭಗಿನಿಯರೇ ಹಾಗೂ ಪ್ರೀತಿಯ ವಿದ್ಯಾರ್ಥಿಗಳೇ. ಕುಲೈ ಅಂತ ಹೇಳುವಾಗ ನೆನಪು ಬರೋದು ಕುಲೈ ಸಾಧು ಪೂಜಾರಿ. ಅವರು ಹೆಸರಿಗೆ ತಕ್ಕಂತೆ ಸಾಧು ಜನ, ಸರಳತೆಯನ್ನು ಜೀವನದಲ್ಲಿ ಅಳವಡಿಸಿಕೊಂಡವರು. ಅಷ್ಟು ಮಾತ್ರ ಅಲ್ಲ, ನಾರಾಯಣ ಗುರುಗಳ ತತ್ವ ಆದರ್ಶವನ್ನು ತನ್ನ ಜೀವನದಲ್ಲಿ ಅಕ್ಷರಶಃ ಪಾಲಿಸಿ ತೋರಿಸಿಕೊಟ್ಟಿದ್ದಾರೆ ಸಮಾಜಕ್ಕೆ. ವಿದ್ಯಾರ್ಜನೆಯಿಂದ ಬಲಿಷ್ಠರಾಗಿರಿ, ನೀವು ಸ್ವತಂತ್ರರಾಗಿರಿ ಅಂತ ಕೊಟ್ಟ ಸಂದೇಶವನ್ನು ಅವರವರ ಜೀವನದಲ್ಲಿ ಮಾಡಿ ತೋರಿಸಿದ್ದಾರೆ. ಈ ಕಾಟಿಪಳ್ಳದ ಊರಿನಲ್ಲಿ ನಾರಾಯಣ ಗುರುಗಳ ಹೆಸರಲ್ಲಿ ಶಿಕ್ಷಣ ಸಂಸ್ಥೆಯನ್ನು ಆರಂಭ ಮಾಡಿ ಸಮಾಜಕ್ಕೆ ಕೊಟ್ಟಿದ್ದಾರೆ. ಅಷ್ಟು ಮಾತ್ರವಲ್ಲ, ಸಾಧು ಪೂಜಾರಿಯ ಮನೆ ಕುಲೆಯಲ್ಲಿ ಆದರೆ ನಾವು ಶಿವಗಿರಿಯ ಯಾವ ಸ್ವಾಮೀಜಿಯವರು ಬಂದರೂ ಕೂಡ ನಮಗೆ ವಾಸ್ತವ್ಯ ಸಾಧು ಪೂಜಾರಿಯವರ ಮನೆಯಲ್ಲಿ. ಶಿವಗಿರಿಯ ಹೆಚ್ಚಿನ ಸ್ವಾಮೀಜಿಯವರು, ದೊಡ್ಡ ಮಠಾಧೀಶರು ಕೂಡ ಬಂದಿದ್ದಾರೆ. ಸಾಧು ಪೂಜಾರಿಯವರ ಮನೆಯಲ್ಲಿ ವಾಸ್ತವ ಮಾಡಿದ್ದೆವು ನಾವು ಎಲ್ಲ. ಅವರನ್ನು ನೋಡುವಾಗ ಒಂದು ಗೌರವ ಭಾವನೆ ಬರ್ತದೆ. ಅಷ್ಟು ಮಾತ್ರವಲ್ಲ, ಅದಕ್ಕಿಂತಲೂ ಕಮಲಾಕ್ಷಿ ಸಾಧು ಪೂಜಾರಿ ಅವರು ಆ ಮನೆಯ ಒಂದು ಸೌಭಾಗ್ಯ ಅಂತಲೇ ಹೇಳಬೇಕು. ಏಕೆಂದರೆ ನಮಗೆ ಸನ್ಯಾಸ ದೀಕ್ಷೆ ಆಗುವಾಗ ಗುರುಗಳೊಂದು ಮಾತು ಹೇಳ್ತಾರೆ, ಮಾತಾಚ ಪಾರ್ವತೀ ದೇವಿ ಪಿತಾ ದೇವೋ ಮಹೇಶ್ವರ ಬಾಂಧವ ಶಿವಭಕ್ತಶ್ಚ ಸ್ವದೇಶೋ ಭುವನತ್ರಯ ಅಂತ ಹೇಳ್ತಾರೆ. ನಮಗೆ ತಂದೆ ತಾಯಿ ಈಶ್ವರ ಪಾರ್ವತಿ, ನಮ್ಮ ಬಂಧುಗಳು ಯಾರಂದರೆ ಈಶ್ವರ ಭಕ್ತರು. ಮನೆ ಅಂದರೆ ನಮಗೆ ಸ್ವದೇಶೋ ಭುವನತ್ರಯ, ನಮಗೆ ಎಲ್ಲಿ ಹೋದರೂ ನಮ್ಮ ಊರು. ಮನೆ ಮಠ ಎಲ್ಲ ಬಿಂದು ನಾವು ಆಶ್ರಮಕ್ಕೆ ಬಂದು ಸೇರ್ತೇವೆ. ನಮಗೆ ಪ್ರೀತಿಯನ್ನು ತೋರಿಸಿದವರು ಆ ಮನೆಗೆ ಹೋದಾಗ ಕಮಲಾಕ್ಷಿ ಅಮ್ಮನವರು ಸ್ವಾಮೀಜಿಗಳಿಗೆ ಬೇಕಾದ ರೀತಿಯಲ್ಲಿ ಅನ್ನವನ್ನು ಬಡಿಸ್ತಾರೆ, ಒಳ್ಳೆಯ ಊಟ ಬಡಿಸಿಕೊಡ್ತಾರೆ. ನಮಗೆ ಆ ಪ್ರೀತಿಯನ್ನು ತೋರಿಸ್ತಾರೆ. ನಮಗೆ ತಾಯಿಗೆ ಸಮಾನ. ಯಾವಾಗ ಹೋದರೂ ಅವರ ನಗುಮುಖದ ಆ ಮಾತು, ಹೊಟ್ಟೆ ತುಂಬ ಊಟ ಬಡಿಸುವುದು ತುಂಬ ಸಂತೋಷ ಅವರಿಗೆ. ಅಷ್ಟು ಮಾತ್ರ ಅಲ್ಲ, ಧಾರ್ಮಿಕತೆಯನ್ನು ಕೂಡ ಜೀವನದಲ್ಲಿ ಅಳವಡಿಸಿಕೊಂಡವರು ಸರಳ ಸಜ್ಜನಿಕೆಯ ಆ ಅಮ್ಮ ಕಮಲಾಕ್ಷಿ ಅಮ್ಮನವರು. ಒಂದು ದಿವಸ ನಾನಲ್ಲಿ ಸಾಯಂಕಾಲ ನೋಡ್ತೇನೆ, ಪೂಜೆಯ ಕೊನೆಯಲ್ಲಿ ಕೂತ್ಕೊಂಡವರು ಲಲಿತ ಶಾಸ್ತ್ರನಾಮ ಪಾರಾಯಣ ಮಾಡ್ತಾರೆ ನೋಡಿ. ಹೇಗೆಂದರೆ ಒಂದು ಮನೆ ಬೆಳಗಬೇಕಾದ್ರೆ ಆ ಮನೆಯ ಒಡತಿ ಸರಿಯಾಗಿದ್ದರೆ ಆ ಮಕ್ಕಳಿಗೆ ಕೂಡ ಧಾರ್ಮಿಕತೆಯ ಆ ಚಿಂತೆ ಬರ್ತದೆ. ಅವರು ಕೂಡ ಆ ಜೀವನದಲ್ಲಿ ಅದನ್ನು ಪಾಲಿಸ್ತಾರೆ. ಉದಾಹರಣೆ, ಸಾಧು ಪೂಜಾರಿಯವರ ಮಕ್ಕಳು 4 ಗಂಡು ಮಕ್ಕಳು, ಒಂದು ಹೆಣ್ಣು ಮಗಳು. ದೊಡ್ಡ ಪುತ್ರ ಇಲ್ಲಿದ್ದಾರೆ ನಮ್ಮ ವೇದಿಕೆಯಲ್ಲಿ. ನಾವು ಅಲ್ಲಿ ಹೋದರೆ ತುಂಬ ತಮಾಷೆ ಮಾತಾಡ್ತೇವೆ. ನಾವು ತುಂಬ ವರ್ಷದ ನಂತರ ನಿನ್ನೆ ಭೇಟಿಯಾದದ್ದಷ್ಟೇ. ಅಂಥ ಒಂದು ಮಕ್ಕಳಿಗೂ ಕೂಡ ಅವರು ಒಳ್ಳೆ ಮಾರ್ಗದರ್ಶನ ಮಾಡಿದ್ದಾರೆ. ತಂದೆ ತಾಯಿಯಾಗಿ ಆದರ್ಶ ಪುತ್ರರನ್ನು ಸಮಾಜಕ್ಕೆ ಕೊಟ್ಟಿದ್ದಾರೆ. ಅವರು ಕೂಡ ನಾರಾಯಣ ಗುರುಗಳ ಆದರ್ಶವನ್ನು ಸರಿಯಾಗಿ ಅದನ್ನು ಪಾಲನೆ ಮಾಡ್ತಾ ಇದ್ದಾರೆ. ಆದ್ದರಿಂದ ಇಲ್ಲಿ ನೆರೆದಂಥ ಎಲ್ಲ ತಾಯಿಯಂದಿರು ತಮ್ಮ ಮಕ್ಕಳಿಗೆ ಒಳ್ಳೆಯ ರೀತಿ ಶಿಕ್ಷಣ ನೀಡಬೇಕು, ಒಳ್ಳೆಯ ಧಾರ್ಮಿಕ ಚಿಂತೆಯನ್ನು ಮೂಡಿಸಬೇಕು. ಮನೆಯ ಅದು ಪಾಠಶಾಲೆ, ಮೊದಲ ಪಾಠಶಾಲೆ ಅಂತ ಹೇಳ್ತಾರೆ. ಧಾರ್ಮಿಕ ಶಿಕ್ಷಣ ಶಾಲೆಯಲ್ಲಿ ಸಿಕ್ಕುವುದಿಲ್ಲ, ಅದು ಮನೆಯಲ್ಲಿ ಕಲಿಸಿಕೊಡ್ಬೇಕು ಅವರಿಗೆ. ಅಂಥ ಆದರ್ಶ ವ್ಯಕ್ತಿಗಳಾದರೆ ಅವರನ್ನು ಯಾವತ್ತೂ ಸಮಾಜ ನೆನಪು ಮಾಡ್ತದೆ ನೋಡಿ. ಇವತ್ತು ಸಾಧು ಪೂಜಾರಿಯವರ ಮಕ್ಕಳು ಮಾಡಿಕೊಟ್ಟಂಥ ಈ ಸಭಾಭವನದ ಈ ವೇದಿಕೆ ಎಷ್ಟೊಂದು ಚೆಂದ. ಯಾಕೆಂದರೆ ತಂದೆ ತಾಯಿಯ ಋಣ ಈ ಜನ್ಮದಲ್ಲಿ ಯಾರಿಂದಲೂ ತೀರಿಸಲಿಕ್ಕೆ ಸಾಧ್ಯವಿಲ್ಲಂತೆ. ನಾವು ಅವರ ವರ್ಷ ದಿನಕ್ಕೆ ತೀರಿ ಹೋದರೆ ತಂದೆ ತಾಯಿಯರ ವರ್ಷ ದಿನಕ್ಕೆ ಏನಾದರೂ ಸ್ವಲ್ಪ ಊಟ ಬಾಳಿಸಿ ಕಾಗೆಗೆ ಸ್ವಲ್ಪ ಕೊಡ್ತೇವೆ, ಮತ್ತು ನಾವು ಊಟ ಮಾಡ್ತೇವೆ, ಆಯಿತು ವರ್ಷ ದಿನ ಆಯಿತು ಅವ್ರದ್ದಂತ. ಇದು ಹಾಗಿಲ್ಲ. ಆ ವರ್ಷದ ಸೇವೆ ಏನುಂಟು ಅವ್ರದ್ದು, ಅವರ ಸವಿನೆನಪು ಏನುಂಟು, ಅದಕ್ಕೆ ಸಮಾಜಕ್ಕೆ ಕೊಡುಗೆಯನ್ನು ಕೊಟ್ಟಿದ್ದಾರೆ ಇಂಥ ಒಂದು ಸಭಾಭವನದ ಈ ವೇದಿಕೆಯನ್ನು. ಅದರಿಂದ ನಾರಾಯಣ ಗುರುಗಳು
ಎಲ್ಲ ರೀತಿಯ ಐಶ್ವರ್ಯ ಆರೋಗ್ಯ ಸೌಭಾಗ್ಯವನ್ನು ಮಕ್ಕಳಿಗೆ ಕೊಡಲಿ, ಒಳ್ಳೆಯ ರೀತಿಯಲ್ಲಿ ಇನ್ನೂ ಮುಂದೆ ಆ ಸಂಸ್ಥೆ ನಡೆಯಲಿ. ಅವರು ಹುಟ್ಟು ಹಾಕಿದಂಥ ಸಂಸ್ಥೆಗಳು ಸಮಾಜಕ್ಕೆ ಮಾರ್ಗದರ್ಶನವಾಗಲಿ, ಗುರುಗಳ ಮತ್ತು ಶಾರದಾಂಬೆಯ ಪೂರ್ಣ ಅನುಗ್ರಹ ಉಂಟಾಗಲಿ ಎಂದು ಪ್ರಾರ್ಥಿಸುತ್ತಾ ನನ್ನ ಸಣ್ಣ ಮಾತನ್ನು ಗುರುಗಳ ಪಾದಾರವಿಂದಕ್ಕೆ ಸಮರ್ಪಣೆ ಮಾಡ್ತೀನಿ. ಓಂ ಶ್ರೀ ನಾರಾಯಣ ಗುರುವರ್ಪಣಮಸ್ತು. ಲೋಕಾ ಸಮಸ್ತ ಸುಖಿನೋ ಭವಂತು. ಕುದ್ರೋಳಿ ಶ್ರೀ ಗೋಕರ್ಣನಾಥನಿಗೆ ಭಕ್ತಿಯಿಂದ ನಮಿಸುತ್ತಾ, ಸಾನ್ನಿಧ್ಯ ಶಕ್ತಿ ಶ್ರೀ ಬ್ರಹ್ಮಶ್ರೀ ನಾರಾಯಣ ಗುರುಗಳಿಗೆ ವಂದಿಸುತ್ತಾ, ವೇದಿಕೆಯಲ್ಲಿರುವ ನನ್ನ ಆತ್ಮೀಯ ಸ್ವಾಮೀಜಿಗಳೇ ಮತ್ತು ಎಲ್ಲ ಗಣ್ಯರೇ ಮತ್ತು ಇಲ್ಲಿ ನೆರೆದಿರುವ ಭಗವತ್ ಭಕ್ತರೇ, ಎಲ್ಲರಿಗೂ ನನ್ನ ಅಭಿನಂದನೆಗಳು. ಉತ್ತಮವಾದ ಸಮುದಾಯ ಭವನವನ್ನು ನಿರ್ಮಿಸಿ ಅದನ್ನು ಲೋಕಾರ್ಪಣೆಗೊಳಿಸಿದ ಬ್ರಹ್ಮಶ್ರೀ ನಾರಾಯಣ ಗುರು ಸಮಾಜ ಸೇವಾ ಸಂಘ ಕಾಟಿಪಳ್ಳ ಇದರ ಅಧ್ಯಕ್ಷರು ಮತ್ತು ಸರ್ವ ಸದಸ್ಯರನ್ನು ಅಭಿನಂದಿಸುತ್ತೇನೆ. ಗುರುಗಳ ಸಂದೇಶದಲ್ಲಿ ಬಲು ಮುಖ್ಯವಾಗಿರುವ ವಿದ್ಯೆಯಿಂದ ಸ್ವಾತಂತ್ರ್ಯರಾಗಿರಿ ಎನ್ನುವ ತತ್ವವನ್ನು ನಿಜಾರ್ಥದಲ್ಲಿ ಅನುಷ್ಠಾನಗೊಳಿಸಿ ಬಡವರ ಪಾಲಿನ ಆಶಾಕಿರಣವಾಗಿ ಅಕ್ಷರ ಕ್ರಾಂತಿ ನಡೆಸಿದವರು ಸಾಧು ಪೂಜಾರಿ ಅವರು. ಇಂದು ಅವರು ನಮ್ಮೊಂದಿಗೆ ಇಲ್ಲವಾದರೂ ಅವರು ಕಟ್ಟಿದ ಶಿಕ್ಷಣ ಸಂಸ್ಥೆಯಿಂದ ಸಾವಿರಾರು ವಿದ್ಯಾರ್ಥಿಗಳಿಗೆ ಬೆಳಕಾಗಿದೆ. ಅಂತಹ ಮಹಾತ್ಮರ ನೆನಪನ್ನು ಸ್ಮರಿಸುತ್ತಿರುವುದು ಅಭಿನಂದನೀಯ. ಈ ಪುಣ್ಯ ಕೆಲಸದಲ್ಲಿ ನನಗೆ ಮಾತನಾಡಲು ಅವಕಾಶ ನೀಡಿದ ತಮಗೆ ವಂದಿಸುತ್ತಾ ನನ್ನ ಮಾತುಗಳನ್ನು ಮುಕ್ತಾಯಗೊಳಿಸುತ್ತೇನೆ. ನಮಸ್ಕಾರ. ಧನ್ಯವಾದಗಳು. ಸಮಯಕ್ಕೆ ಒತ್ತನ್ನಿತ್ತು ಸ್ಫೂರ್ತಿದಾಯಕ ಮಾತನಾಡಿದಂತಹ ಶ್ರೇಯತರಿಗೆ ಧನ್ಯವಾದಗಳು. ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಕಾರ್ಯಕ್ರಮದ ಕೇಂದ್ರ ಬಿಂದುವಾಗಿರುವಂತಹ ನುಡಿ ನಮನ ಶ್ರೀ ಸಾಧು ಪೂಜಾರಿ ಅವರಿಗೆ ವಾಗ್ಮಿ ಸಾಹಿತಿ ವಿದ್ವಾಂಸರು ಗಣೇಶ್ ಅಮೀನ್ ಸಂಕಮಾರಿ ಅವರು ನಡೆಸಿಕೊಡ್ಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ನನ್ನ ಒಂಜಿ ವಾರ ಕರಿಯಿಂದ ಸಾಧು ಪೂಜಾರ್ಲು ನಮ್ಮನ್ನು ಬುಡ್ದು ಪೋದು ಒಂಜಿ ವರ್ಷ ಆಪುಂಡು. ಬಹುಶಃ ಫೆಬ್ರವರಿ 6ನೇ ತಾರೀಕು ಪೋಯಿ ವರ್ಷ ಆ ಫೆಬ್ರವರಿಡ್ ನುಡಿ ನಮನ ಕೊರ್ತಿನ ಎಂಕಿ ನೀ ನೆನಪಾಪುಂಡು ಅಪಗ ದುಃಖ ಇತ್ತನು. ಸಾಧು ಪೂಜಾರ್ಲೇನು ಕಳೆ ಒಣ್ಣಿನಂಚಿನ ದುಃಖ ಇತ್ತಂಡು ಆ ನುಡಿ ನಮನೋಡು ಅಂಡ ಇನಿ ದುಃಖಜ್ಜಿ ಇನಿ ಒಂಜಿ ಖುಷಿ ಆಪುಂಡು ದಾಯಗಿಂದಕೆಂಡ ಒಂಜಿ ವರ್ಷದ ಉಲಾಯಿ ಆ ಅಪ್ಪೆ ಅಮ್ಮನ ನೆನಪುನೊಂಜಿ ಮಲ್ಪುನ ಮಲ್ಲ ಬೇಲೇನು ಅರ್ನ ಜೋಕುಲು ಅರ್ನ ಮಲ್ಲ ಮಗೆ ಅಂಚನೆ ಜೋಕುಲು ಕುಟುಂಬದ ಕುಲು ಒಟ್ಟುಗು ಸೇರೊಂದು ಮಲ್ತೆರು ಪನ್ಪಿನಂಚಿನ ಒಂಜಿ ಸಮಾಧಾನ ಇನಿತ್ತ ನುಡಿ ನಮ್ಮನೋಡು ಉಂಡು ಪನ್ಪಿನೇನು ಯಾನಿ ಪೊರ್ತುಡು ನೆನಪು ಮಲ್ತೊಂದು ಸಭಾ ಕಾರ್ಯಕ್ರಮ ಬಾರಿ ಪೊರ್ಲುಡು ಅರ್ಧ ಗಂಟೆ ತಡಾದು ಶುರುವಾಂಡಲ ಕೆಲವು ಕಡೆ ಅರ್ಧ ಗಂಟೆ ಸ್ವಾಗತ ಒಪ್ಪುಂಡು ಮೂಲು ಸ್ವಾಗತ ದಯಾಗಿಜ್ಜಿಕೆಂಡ ಸ್ವಾಗತ ನೃತ್ಯೋಡು ಜೋಕುಲು ಆ ನಿಕಲಿನಾಥ ಪೊರ್ಲುಡು ಸ್ವಾಗತ ಮಲ್ದೇರು ಅಂಚಾದ ನಾನು ಒಂಜಿ 1/4 ಗಂಟೆಡು ಈ ಕಾರ್ಯಕ್ರಮ ಮುಗ್ಯುಂಡು ಯಾನ್ಲ ಹೆಚ್ಚ ಪಾತೆರುಜಿ ದಾಯ ಪಂಡ 10 ನಿಮಿಷದ ಒಂಜಿ ವಿಡಿಯೋ ಆ ಸಾಧಣ್ಣನ ಬೊಕ್ಕ ಕಮಲಾಕ್ಷಕ್ಕನ ವಿಷಯಡು ಯಾನೇ ಮಲ್ದಿನ ಉಂಡು ಅಂಚಾದ ಮುಲ್ಪ ಹೆಚ್ಚ ಯಾನು ಪೊರ್ತು ಕರಿಪೂಜಿ ಮೂಲು ದಿಂಜ ತೆರಿದಿನ ಕೊಲುಲ್ಲೇರು ಅರ್ಥ ಹೆಚ್ಚ ಪಾತೆರ್ಜೇರು ಏರು ಸಾಯಿರಾಮೇರುಲ್ಲೇರತ್ತೆ ಅವು ಶ್ರೀರಾಮಚಂದ್ರಗಲ ಅರೆಗಲ ದಾಲ ಮಲ್ಲ ವ್ಯತ್ಯಾಸಜ್ಜಿ ಅಂಚುತ್ತಿನ ಒಂಜಿ ಆದರ್ಶ ಜನಾರ್ ಅರೆಗೆ ನಿಕಲ್ನ ಫ್ಲೆಕ್ಸ್ ಬೊಡ್ಚಿ ಪುದರ್ ಬೊಡ್ಚಿ ಅತ್ರ ವೇದಿಕೆ ಬೊಡ್ಚಿ ಆ ಓಲ್ ಬೊಡ್ಡ ಮೂಲೇಡು ಕುಲ್ಲುವೇರು ಅಂಡ ಏತು ಮಲ್ಲ ಜನ ಅಂದು ಪಂಡ ಇನಿ ಇಡೀ ಒಂಜಿ ಕಾಲೋಡು ಇಡೀ ಕುಡ್ಲಗ್ ನುಪ್ಪು ಕೊರ್ರೆ ಸಾಮರ್ಥ್ಯ ಇತ್ತಿನಂಚಿನ ಇಲ್ಲಿ ಕೊರಗಪ್ಪೆರ್ನ ಇಲ್ಲಿ ಆ ಕೊರಗಪ್ಪೆರ್ನ ಪುಳ್ಳಿ ಸಾಯಿರಾಮೇರಿಂದು ಪಂಡ್ರೆ ಇಂಕದು ಇಂಜ ಆ ಖುಷಿಯ ಒಂದುಂಡು ಸೋಮಶೇಖರ್ನ ಮಗೆ ಕುದ್ರೋಳಿ ನಾರಾಯಣ ಗುರುಗುಲು ಮಲ್ದಿನಂಚಿನ ಅರ್ನ ಅಜ್ಜರು ನಾರಾಯಣ ಗುರುಕುಲ್ನ ಮೂಲಕ ಕುದ್ರೋಳಿಡ್ ಆ ದೇವಸ್ಥಾನ ಸ್ಥಾಪನೆ ಮಲ್ಪಾದೇರು ಇನಿ ಆ ರೈತ ಅಧ್ಯಕ್ಷ ಆದುಲ್ಲೇರು ಅಂಚ ಅರೆಗೆ ವಂದನೆ ಮಲ್ತೊಂದು ನಮ್ಮ ಒಟ್ಟುಗೂ ಶೈಲೇಂದ್ರ ಸುವರ್ಣೇರುಲ್ಲೇರು ನಿಕಲೆಗೆ
ಆ SRR ಮಸಾಲೆ ಎಂದು ಪಂಡ ಇನಿ ಅವು ದುಬಾಯಿ ಕುವೈಟ್ ಮಸ್ಕತ್ ಬೊಂಬಾಯಿ ಮಾತ ಕಡೆಟ್ಟಿಲ್ಲ ಅವೇನು ಊರುಡು ಬತ್ತಿನಕಲು ಚೀರಾವುಡು ದಿಂಜೊಂದು ಪೋಪಿನ್ ದಿಂಜ ಒಂಜಿ ವರ್ಷಕ್ಕೂ ತಕ್ಕ SRR ಮಸಾಲೆ ಪತ್ತೊಂದು ಪೋಪಿನ್ ಆ ಮಸಾಲೆದ ಮಸಾಲೆ ಮೂಲುಂಡು ಪಣದು ನಂಗೆ ತೂಂಡ ಆಶ್ಚರ್ಯ ಯಾನ್ ಯಾಪಲ್ ಆರ್ನ ಬರೀ ಇಟ್ಟು ಕುಲ್ಲುನು ದಯ ಬಣ್ಣಗ ಕೋರಿ ಸುಕ್ಕ ಕಮ್ಮೆನ ಆರ್ಪುಂಡು ಅಂಚ ಇನಿ ಗೌರವ ಅಧ್ಯಕ್ಷರುಲ್ಲೇರು ರಾಜಾರಾಮ್ ಸಾಲ್ಯಾನ್ರು ಜೀರ್ಣೋದ್ಧಾರ ಸಮಿತಿದ ಅಧ್ಯಕ್ಷರೇ ಕಡಂಬೋಡಿ ಮಾಬಲ ಪೂಜಾರ್ಲು ಅರೆನ್ಲ ಈ ಪೊರ್ತುಡಿಯಾನ ನೆನಪು ಮಲ್ತೋನುವೆ ಇನಿ ಸತ್ಯಾನಂದ ಸ್ವಾಮಿಲು ನಂಗೆ ಪಾತೇರಿಯರು ನಿಗಲಿಗೆ ಭಾರಿ ಆಶ್ಚರ್ಯವು ಸತ್ಯಾನಂದ ಸ್ವಾಮಿಲ್ಲ ಯಾನ್ನ ಒಂಜಿ ಊರ್ದಕುಲು ಯಾನು ಮದುಮೆ ಅದು ಊರುಡುಕುಲು ಒಂಡೆ 6 ಮದುಮೆ ಒಂದೇ ಶಿವಗಿರಿಕ್ಕೆ ಪೋಯರು ಒಂದು ವ್ಯತ್ಯಾಸ ರಡ್ಡಿ ನೆಟ್ಟು ಯಾನೆಲ್ಲ ಒಂಜಿಲೆಕ್ಕೋಡು ಸ್ವಾಮಿಯೇ ಯಾನು ಎಂಚ ಸ್ವಾಮಿ ಅಂತ ಕೇಂಡ ಯಾನು ಸಂಸಾರಿ ಆದ ಸ್ವಾಮಿ 6 ಸಂಸಾರದಂತೆ ಸ್ವಾಮಿ ಆದ ಅವಲುಲ್ಲೇರಿ ಎಂಕಲು ದಿಂಜ ಈತ್ತು ಯಾನು ಒಂಜಿ ಖುಷಿಟ್ಟು ದಾಯ ಪಾತಿರುವೆ ಅಂದ ಕೇಂಡ ಎಂಕಲು ಒಂಜಿ ರೀತಿ ಮೆಗ್ಗೆ ಬಲ ಲೆಕ್ಕನೆ ಅಡೆಗೆ ಶಿವಗಿರಿಕ್ಕೆ ಮಿನಿ ಪೋಪುಣು ಅಂಡ ಅರೆಗೆ ಒಂಜಿ ಫೋನ್ ಮಲ್ತಂಡಯ್ಯವು ಅಲ್ಪ ಗಾಡಿ ತಯಾರಾಪುಣು ಅರೆ ಎಂಕಲೇನು ಕೊಡೀ ಕಡೆ ತಿರ್ಗವೇರ್ತು ನಾರಾಯಣ ಗುರುಕುಲು ತಪಸ್ಸು ಮಲ್ತಿನ ಆ ಪಿಳ್ಳಂತಟ ಗುಡೆತ್ತಡೆಗೆ ಲೆತೊಂದು ಪೋದಿ ಅಂಕಲೇನು ಅಲ್ಪ ಕುಲ್ಲಾದ ಅಲ್ಪ ಧ್ಯಾನ ಮಲ್ಪಾದ ಬೈದಿನಂಚಿನ ಸತ್ಯಾನಂದ ಸ್ವಾಮೀಜಿ ಇನಿ ಇಡೆಗು ಬತ್ತದು ನೆಕ್ ಆ ಕಲಶಾಭಿಷೇಕದ ಪೊರ್ತುಡು ಆರ್ನ ಆಶೀರ್ವಚನ ಈ ಸಭಾಭವನ ಲೋಕಾರ್ಪಣೆದ ಪೊರ್ತುಡು ಆರ್ನ ಆಶೀರ್ವಚನ ಅಂದ ಪನ್ನಗ ಅವು ಆ ನಾರಾಯಣ ಗುರುಕುಲ್ನ ಒಂಜಿ ಪ್ರತಿರೂಪ ಪ್ರತಿನಿಧಿ ಆದೀನಿ ನಮ್ಮೊಟ್ಟಿಗೂ ಸತ್ಯಾನಂದ ಸ್ವಾಮೀಜಿ ಉಲ್ಲೇರು ಎಂದು ದಿಂಜ ನೆನಪಾಪಿನಿದಾದ ಅಂದ್ಕೇಂಡ ಸಾರತ್ತ ವರ್ಮನೂತ್ತ ಸೊನ್ಪತ್ತ ರಡ್ಡೆಟ್ಟು ಯಾನಿ ಕಾಟಿಪಳ್ಳಗ ಯಾನ ಮಾಸ್ಟರ್ ಆದ ಇಡೆ ಬತ್ತೀನಿ ಸಾಧು ಪೂಜಾರ್ಲು ಏನನಿಡೆಗೆ ಲೆತ್ತೀನಿ ಕಡಪುಡ್ನಿ ಅಪ್ಪಗ ತಿರ್ತಿರ್ತು ಭಜನೆ ಮಂಗಳ ಒಂದು ಪುನಗ ಎಂಕಲು ಗುರುವಾರ ಭಜನೆಗೆ ಬರೋಂದಿತ್ತ ನಂಗೆ ಭಜನೆ ಸುಂದರಂಡನ ನೆನಪಾಪುಣಿನಿ ಆ ಜಯಂತ ಅಮೀಂದ್ರನ ನೆನಪಾಪುಂಡು ಭಜನೆ ಬಾಬುರಾಯರ್ನ ನೆನಪಾಪುಂಡು ಆ ಒಂಜಿ ಮಾತ ಹಿರಿಯರ ನೀನಿ ನೆನಪು ಮಲ್ತೊಂದು ಪೋಣು ಅಂದ ಇನ್ಯಾನು నేను ಪೂರ ದಾಯಿಗೆ ಪನೊಂದುಲ್ಲೆ ಅಂದು ಪನ್ನಗ ಮುಲ್ಪ ಒಂಜಿ ಚರಿತ್ರೆ ನಿರ್ಮಾಣ ಆತಿನಂಚಿನ ಪೊರ್ತುಂದು ಎಂಚ ಚರಿತ್ರೆ ನಿರ್ಮಾಣ ಇನಿ ಸಾಧು ಪೂಜಾರಿ ಬೊಕ್ಕ ಕಮಲಾಕ್ಷಕ್ಕ ನಮ್ಮನ್ನು ಮುಲ್ಪ ತೂವೊಂದುಲ್ಲೇರಿ ಮನುಷ್ಯ ನಮ್ಮನ್ನು ಬುಡ್ದು ಪೋಯಿ ಬೊಕ್ಕ ಒಡೆ ಪೋಪಿ ಅಂತ ನಂಗೆ ಏರಿಗಲ ಗೊತ್ತುಚ್ಚಿ ಅಕಲ್ ನಮ್ಮ ಒಟ್ಟಿಗೆ ಉಲ್ಲೇರಿ ಅಕಲ್ ನಮ್ಮನ್ನು ತೂವೊಂದೇ ಉಲ್ಲೇರಿ ಅಣ್ಣ ನಂಗೆ ಗೊತ್ತು ಜಾತೆ ಒಂಜು ಬೇಡ ಅಕಲು ತೂವೊಂದು ಇಜ್ಜರಿಂದ ಅಂಡ ಈತು ಮಲ್ಲ ಕೆಲಸ ಇನಿ ದಯಕರ್ ಬೊಕ್ಕ ಮಮತಾ ಮೊಕಲ್ನ ಮುತ್ತಾಲಿಕೆಡೆ ಅಕಲ್ನ ಮೆಗ್ಗೆಲ್ಲು ಕುಟುಂಬದಕಲು ಒಟ್ಟಿಗೂ ಸೇರೊಂದು ಮುಲ್ಪ ಈತು ಪೊರ್ಲುದ ಒಂಜಿ ಆವರಣ ನಿರ್ಮಾಣ ಆವರೆ ಅವು ಸಾಧ್ಯನೇ ಒಂಜಿ ಕಡೆಟ್ಟು ಕೂರಿಕಟ್ಟ ವೆಂಕಪ್ಪ ಪೂಜಾರಿ ಬೊಕ್ಕ ಆ ಸೀತಮ್ಮ ಬೊಕ್ಕೊಂಜಿ ಕಡೆಟ್ಟು ಅರ್ಕುಳ ಬಾಗ್ಬು ಪೂಜಾರಿ ಬೊಕ್ಕ ಗುರುವಮ್ಮ ಆ ರಡ್ಡು ತಲೆಮಾರಿಡ್ದು ಬೊಕ್ಕ ಸಾಧು ಪೂಜಾರಿ ಬೊಕ್ಕ ಕಮಲಾಕ್ಷಕ್ಕ ಇನಿ ಕಾಟಿಪಳ್ಳಡು ಒಂಜಿ ಶಿಕ್ಷಣ ಕ್ರಾಂತಿ ಆತಣಂದು ಪಂಡ ಐಕ್ ಸಾಧು ಪೂಜಾರಿ ಕಾರಣ ವಿನಯ್ ಕುಮಾರ್ ಸೊರಕೆತ್ತೆ ಪಂಡೇರು ಸಾಧು ಪೂಜಾರ್ಲೆನ ಬೇಲೆಡು ಎಂಕ ಆಶ್ಚರ್ಯ ತೋಜುನಿ ಎಂಚಿನ ಅಂದು ಕೇಂಡ ನಂಕ್ ಒಂಜಿ ಕಾಲೋಡು ಕಟಪಾಡಿಡು ಮುದ್ದು ಸುವರ್ಣೇರ್ನ ನೆನಪು ಕಂಕನಾಡಿ ರಾಂಪ ಪೂಜಾರ್ಲೆನ ನೆನಪು ಮೂಲ್ಕಿಡು ಪೈಯೊಟ್ಟು ರುಕ್ಕರಾಮ ಸಾಲ್ರಿಯನ್ನ ನೆನಪು ಅವೇ ಕುಳಾಯಿಗೆ ಬಂದಾಗ ಕುಳಾಯಿ ಪಂಡ ಸಾಧು ಪೂಜಾರಿ ಪನ್ಪಿನಂಚಿನ ಒಂಜಿ ಸ್ಥಿತಿ ಬೈದಂಡು ಸ್ಥಿತಿ ಇತ್ತಂಡು ಎಂದು ಪಂಡ ಇನಿಕ್ಕಲ ನಂಗೆ ಒಂಜಿ ರೀತಿ ತರೆದೆರ್ತದ ನಡಪರೆ ಎನ್ನಂಚಿನ ಒಂಜಿ ಸಾಮಾನ್ಯ ಒರಿ ಜವನ್ಯಾಗ ಒಂಜಿ ಮಾರ್ಗದರ್ಶನ ತಿಕ್ಕದನ ಅಂಡ ಯಾನೇನಿ ಒಂಜಿ ರಿಟೈರ್ ಆಗಿ ಬೊಕ್ಕಲ ಕುಡ್ಲದ ಮ್ಯಾಂಗ್ಳೂರು ಯೂನಿವರ್ಸಿಟಿಡ್ ಬ್ರಹ್ಮಶ್ರೀ ನಾರಾಯಣ ಗುರು ಅಧ್ಯಯನ ಪೀಠದ ಒಂಜಿ ಡೈರೆಕ್ಟರ್ ಆದ
ಎಂಕ್ ದೇವರ ಅವಕಾಶ ಕೊಡ್ತಿರಂದಾಂಡ ಐಕ್ ಕಾಟಿಪಳ್ಳದ ನಾರಾಯಣ ಗುರುಕುಲು ಕಾರಣ ಬೊಕ್ಕ ಸಾಧು ಪೂಜಾರುಲು ಕಾರಣ ಮುಲ್ಪದ ಮಾತ ಹಿರಿಯರ ಕಾರಣ. ಸಾರತ್ತ ವರ್ಮನುತ್ತ ಸೊನ್ಪತ್ತ ರಡ್ಡೇಡ್ದು ಒಂಜಿ 2004 ಮುಟ್ಟ ಸಾಯಿರಾಮೇರೆ ಮುಲ್ಪ ಎಂಕುಲು ಗೊಬ್ಬು ದಿನ ಜೋಕುಲ್ನ ಒಟ್ಟುಗು ನಾಟಕ ಮಲ್ದಿನ ಜೋಕುಲೇನ ಗೊಬ್ಬಾದಿನ ಮೂಲು ಕಲ್ಪಾದಿನ ಎತೋ 1000 ಜೋಕುಲ್ನ ಒಟ್ಟುಗು ತೆಲ್ತೊಂದು ನಲ್ತೊಂದು ಇತ್ತಿನಂಚಿನ ಆ ಒಂಜಿ ಆ ಪೊರ್ತುನು ನೆನಪು ಮಲ್ತನಂದ ಅಂಡ ಸಾಧು ಪೂಜಾರಲನ ಇಲ್ಲಡೆ ಮಧ್ಯಾಹ್ನದ ಪೊರ್ತುಗು ಪಾಡು ಬಯ್ಯದ ಪೊರ್ತುಗು ಪಾಡು ಸ್ವಾಮೀಜಿ ಪಂಡಿಲಕ ಕುಕ್ಕುನು ಕುತ್ತುದು ಅವೇನು ಒಂಜಿ ಪ್ಲೇಟ್ ಹಿಡ್ದಿಯರು ಐಡ್ದು ಬೊಕ್ಕ ಬಸಲೆದ ಕೈಪು ಸಾಧಣ್ಣೆ ಉಣರೆ ಬನ್ನಾಗ ಇಂಚ ಅರಿಗೊಂಜಿ ಅಭ್ಯಾಸ ಮೋನೆ ಪೂಜುನ ಅಭ್ಯಾಸ ಸೇಸಮಕ್ಕ ಇಂಚ ಮೋನೆ ಪೂಜೊಂದು ಎಂಕಲ್ಡ ಕಜಿಪು ಉಂದೆ ಎಂಕಲ್ನ ಬಸಳೆ ಆ ಊರುದನೆ ಇಲ್ಲಡೆ ಆತಿನ ಪಣದು ಒಂಜಿ ಉನ್ಪಾವುನ ಪೊರ್ಲು ಮಿನಿ ತೂಣುಂದಾಂಡ ಅಂಚಿತ್ತಿನ ಒಂಜಿ ಆತ್ಮೀಯತೆ ಅಂಚಿತ್ತಿನ ಒಂಜಿ ಕೌಟುಂಬಿಕ ಸಂಬಂಧ ಬುಕ್ಕೊಂಜಿ ಕಡೆ ತಿಕ್ಕರೆ ಸಾಧ್ಯಜ್ಜಿ ಸಾಧ್ಯನೇ ಜೀತೆ ಮೇರೆ ಅರ್ನ ಪಲಿ ಸಾಧಣ್ಣನ ಪಲಿ ಅತೆ ಪಲಿ ನಂಕ್ ಎಂಚಿನ ಒಂಜಿ ಸ್ಫೂರ್ತಿಯಿಂದ ಕೇಂಡರಡ ಅಪಗ ಆರೆ ಆ ಮರತ್ತ ಮಿಲ್ಲದು ಅಲ್ಪ ಕ್ಯಾಶ್ ಕೌಂಟರ್ಡ್ ಕುಲೊಂದಿತ್ತೇರಿಂದಾಂಡ ಎಂಕುಲ್ದಾಲ ಬೇಲೆ ಮಲ್ತೊಂದು ಪುನಗ ಆ ಮೇರ್ಲ ಶಿವಪ್ಪಣ್ಣೆಲ ಒಟ್ಟುಗ ಅಲ್ಪ ಬರ್ಪೇರು ನಡತೊಂದು ಬರ್ಪೇರು ಕಣ್ಣೆನೆ ಬಿಡಿದಿ ನಡತೊಂದು ಬನ್ನಾಗ ಅಕ್ಕ ಬತ್ತಲು ಯಾನವರ ಇಲ್ಲ ಪೋದು ಬರ್ಪೆ ಅಂದ್ರೆ ಅಪ್ಪಾರು ಪೋದು ಬತ್ತದು ಅಕ್ಕಡ ಪಾತೆರ್ದು ಬರೊಂದಿತ್ತಿನಂಚಿನ ಸಾಧಣ್ಣೆ ಎಂಕ್ ಇನಿಕ್ಕಲ ಅವು ಪರಂಪರೆ ಪನ್ಪಿನಿಯಾನ ತೆ ನಂಗೆ ಪರಂಪರೆ ಬಂಡ ಎಂಚಿನ ಮೈಸೂರು ಯೂನಿವರ್ಸಿಟಿಡ್ ಒರಿ ನಾರಾಯಣ್ ಶೆಟ್ಟಿ ಅಂದಿತ್ತೇರು ಪ್ರೊಫೆಸರ್ ಆರ್ನ ಪುದರ್ ಸುಜನ ಅಂದ್ ಯಾನ್ ಕೇಂಡೆ ಸುಜನ ಬಂಡದಾದ ಅಂದ್ ಐಕ್ ಆರು ಪಂಡೇರು ಸುಬ್ಬರಾಯರಿಗೆ ಜನಿಸಿದ ನಾರಾಯಣ ಶೆಟ್ಟಿ ಇಂದು ಅರ್ನ ಪುದರ್ ನಾರಾಯಣ ಶೆಟ್ಟಿ ಸುಜನ ಬಂಡದಾದ ಸುಬ್ಬರಾಯರಿಗೆ ಜನಿಸಿದ ನಾರಾಯಣ ಶೆಟ್ಟಿ ಇಂಕ ಅಪಗ ಗೊತ್ತಾಯಿನಿ ಈ ಪುಟ್ಟುಡು ಏತು ಮಲ್ಲ ಒಂಜಿ ಗುಟ್ಟು ಉಂಡು ಒಂದು ಏರೆಗಲ ఆయన అమ్మే ఏరు ఎందు అప్పేను బొక్కకేను ఆయన అమ్మే ఏరు అమ్మే ಎಂದು ಪಂಡ ಐದು ಮಿತ್ತದ ಒಂಜಿ ತಮೇರಿ ಬೊಕ್ಕೊಂಜಿಚ್ಚಿ ಆ ರೀತಿದ ಒಂಜಿ ಆ ಪರಂಪರೆ ಇನಿ ಸಾಧು ಪೂಜಾರ್ಲೆನ ಕುಟುಂಬಡು ಬೈದಣಂದಾಂಡ ಐಕ್ ಕೂರಿ ಕಟ್ಟಡು ಕಂಬುಳ ಮಲ್ಪಾದಿನ ರಾಜರ್ನ ಕಾಲೋಡು ಜಯಚಾಮರಾಜೇಂದ್ರ ಒಡೆಯರ್ನ ಕಾಲೋಡು ಅವನು ರಾಜರೇನು ಅಡೆಗೆ ಕಣತದ ಪಣಂಬೂರುಡು ಕಂಬುಲ ಮಲ್ಪಾದಿನಂಚಿನ ಒಂಜಿ ಚರಿತ್ರೆ ಅವು ಕೂರಿಕಟ್ಟ ವೆಂಕಪ್ಪ ಪೂಜಾರಿ ಬೊಕ್ಕ ಸಾಧು ಪೂಜಾರ್ಲೆನ ಆ ಕುಟುಂಬಗುಂಡು ಅಂಚಿತ್ತಿನ ಕೃಷಿ ಪರಂಪರೆ ಜನಪದ ಪರಂಪರೆ ಹಿಡಿದು ಬೈದಿನಂಚಿನ ಆ ಒಂಜಿ ಕುಟುಂಬ ಐಕ್ ಬೋಡುತ್ತಿನಂಚಿನ ಯಪಲ ಪಿಲಿತ್ತ ಬಂಜಿಡು ಪಿಲಿಯ ಪುಟ್ಟುಂಡುಗೆ ಅತ್ತಡ ಪಿಲಿಕ್ ಮದುವೆ ಓಡುಂದಂಡ ಆ ಪಿಲಿತ್ತ ಮಗಲೇನೆ ನಾಡೊಂದು ಪೋಪುಣುಗೆ ಅಂಚ ಸಾಧಣ್ಣೆ ನಾಡೊಂದು ಪೋತಿನಿ ಒಡೆಗೆಂದು ಕೇಂಡ ಅರ್ಕುಳಗೆ ಅರ್ಕುಳ ಬಾಬು ಪೂಜಾರಿಯಿಂದ ಬಂಡ ನಿಕಲೆಗೆ ಈತ ಹಿಡಿದು ಬೊಕ್ಕ ಆ ವಿಡಿಯೋಡ ಆಯ್ತ ಫೋಟೋ ತೂನಾಗ ನಂಕ್ ಇತ್ತಾರೇನು ತೂನಾಗ ಪೋಡಿಗೆ ಹಾಪುಂಡು ಅಂಚುತ್ತಿನ ಆ ಪಿಲಿತ್ತಂಚಿನ ಒಂಜಿ ಆ ವ್ಯಕ್ತಿತ್ವ ಮೀಸದ ಆ ಜನ ಆ ಅರ್ಕುಳ ಬಾಬು ಪೂಜಾರಿ ಅಂಚ ಅರ್ಕುಳ ಬಾಬು ಪೂಜಾರಿ ಬೊಕ್ಕ ಗುರುವಮ್ಮ ಅಕಲ್ನ ಮಗಲು ಆ ಕಮಲಾಕ್ಷಿನ ಸಾಧು ಪೂಜಾರಲು ಮದ್ಮೆಯರು ಸಾರತ್ತ ವರ್ಮನುತ್ತ 24 ಎಂಕಪಗ 4 ವರ್ಷದ ಬಾಲೆಯನ್ ಆ 24 ಮದುವೆ ಆಯಿ ಬೊಕ್ಕ ಸಾಧು ಪೂಜಾರಲು ಅವು ಕೂರಿ ಕಟ್ಟಾಡ್ದು ಆ ಕುಳಾಯಿಗೆ ಬತ್ತದು ಅಲ್ಪ ಮರತ್ತ ಮೇಲೆ ಸ್ಟಾರ್ಟ್ ಮಲ್ತದು ಐತ ಒಟ್ಟುಗು ಸರ್ವ ಧರ್ಮದ ಜನಕುಲ್ನ ಒಟ್ಟುಗು ಅವು ಪಣಂಬೂರು ನಂದನೇಶ್ವರ ದೇವಸ್ಥಾನ ಪರೆಯಾವು ಕುಳಾಯಿ ವಿಷ್ಣುಮೂರ್ತಿ ದೇವಸ್ಥಾನ ಉಪ್ಪರೆಯಾವು ಕುಳಾಯಿ ಬ್ರಹ್ಮಶ್ರೀ ನಾರಾಯಣಗುರು ಸಮಾಜ ಸೇವಾ ಸಂಘ ಉಪ್ಪರೆಯಾವು ಕಾಟಿಪಳ್ಳ ನಾರಾಯಣಗುರು ಸಮಾಜ ಸೇವಾ ಸಂಘ ಉಪ್ಪರೆಯಾವು ಸಾಧು ಪೂಜಾರ್ಲು ಸಾಲ ಕೊರಂದಿನ ಮರ ಸಾಲ ಕೊರಂದಿನ ಇಲ್ಲುಲು ಅದಿಂಜ ಕಡಮೆ ಎಂದು ಪಂಡ ತಪ್ಪತ್ತು ದಿಂಜ ಕಡಮೆ ಇನಿ ಎನ್ನ ಇಲ್ಲಡು ನನಗಲ ಯಾನು ಇಲ್ಲು ಗಿತ್ತು ಕಟ್ಟನಾಗ ಸಮೇತ ಒಂಜಿ ರಡ್ ಕಂಡಿನಿಯನ ಅಂಚಿನ ದಾಯ ದೀವೊಂದೆ ಅಂದು ಕೇಂಡ ಐಟು ಸಾಧು ಪೂಜಾರ್ಲು ಕೊರ್ತಿನಂಚಿನ ಮರ ಉಂಡು ಆ ಕಂಡಿಡು ಆರು ಕೊರ್ತಿನಂಚಿನ ಮರ ಉಂಡು
ಒಂದು ಮಾತ ನಂಕ ಇನಿ ನೆನೆಪಾವಡು ನುಡಿ ನಮನ ಅಂದು ಪನ್ನಾಗ ನಮ್ಮ ಪೊರ್ಲುಡು ಆ ಪುಗರ್ನತ್ತು ಆ ಪರಂಪರೆಯನ್ನು ನಮ್ಮ ನೆನಪು ಮಲ್ಪಡು, ಆ ಪರಂಪರೆಯನ್ನು ನೆನಪು ಮಲ್ಪಡು. ಈ ಶ್ರೀಲಂಕಾದ ಮೂಲ ನಿವಾಸಿಲ್ಡ ಒಂಜಿ ಸಂಪ್ರದಾಯ ಇತ್ತಂಡಿಗೆ ಮರಣಿಯನ್ ಒಲ್ಪನ ಪಂಡೆ ಮುಲ್ಪನೆ. ಆ ಶ್ರೀಲಂಕಾದ ಮೂಲ ನಿವಾಸಿಲ್ಡ ಒಂಜಿ ಸಂಪ್ರದಾಯದಾದಕ್ಕೆಂಡ ಒಂಜಿ ಪೊಣ್ಣು ಮದುಮಲಾಪಿನಂಚಿನ ಪೊರ್ತುಡು ಆ ಪೊಣ್ಣಗೆ ಬಾಯಿಕೆ ಪಾಡ್ನಾಗ ಅವಳು ಒಂಜಿ ಸಂಪ್ರದಾಯದಾದಕ್ಕೆಂಡ ಪೊಣ್ಣನ ಆ ಬಲಸದು ಕುಲ್ಲಾದು ಬಂಜಿನಾಲೇನು ಬಲಸದು ಕುಲ್ಲಾದು ಎದುರುಡು ಬಲಸದು ಆಯಿ ಬೊಕ್ಕ ಊರ್ದ ಗುರ್ಕಾರೆ ಅತ್ತಡ ಇಲ್ಲದ ಯಜಮಾನೆ ಅಕಲೆಗೆ ಒಂಜಿ ಬೀರ ಪನ್ಪಿನಂಚಿನ ಕ್ರಮ ಕೋಲಂ ಮುಂದವೆನ್ ಪನ್ಪೇರು ಕೋಲಂ ಕೋಲಂ ಮುಂದು ಪನ್ಪೇರವೆನ್. ನಮ್ಮ ತುಳುನಾಡಿಡು ಕೋಲೋಗು ಬೀರ ಪನ್ಪುಣು ತೂಲೆ. ಆ ಕೋಲೋಗು ಉಂತಾದ ಬೀರಪನ್ನಾಗ ದೈವನು ಉಂತಾದ ಪೂವರಿ ಮಾತೆರ್ಲ ಪತದ ಬೀರ ಪನ್ಪಿನಿ ಈ ಎಂಚ ಬತ್ತ ಈ ಒಲ್ತುರ್ದು ಬತ್ತ ಎಂಚ ಬತ್ತ ದುಂಬೆ ಎಂಚ ಎತ್ತ ಇನಿ ಎಂಚಾಪ ಇತ್ತ ಎಂಚಾಪ ಅನ್ ಆಪ ಪಣ್ಣಗಾಗಿ ಹೊರನೆ ಆವೇಶ ಬರ್ಪುಣವು. ಅಂಚೆನೆ ಅಕುಲು ಬಾಯಿಕೆ ಬಲಸಾದ ಪೊಣ್ಣನು ಕುಲ್ಲಾದ ಪನ್ಪಿನಿ ನಿನ್ನ ಅಮ್ಮೆ ಇಂಚಿನಾಯೇ ನಿನ್ನ ಅಜ್ಜೆ ಇಂಚಿನಾಯೇ ನಿನ್ನ ಅಜ್ಜೆ ಈತು ಯುದ್ಧಗೆಂದದೆ ನಿನ್ನ ಅಮ್ಮೆ ಇಂಚಿನ ಮಲ್ದೆ ಆ ಆತ ಕಾರ್ಬಾರ್ ಮಲ್ದೆ ಇಂಬೆ ಈತ ಕಾರ್ಬಾರ್ ಮಲ್ದೆ ಎಂದು ನಾನು ಕತೆ ಪನೊಂದುಜ್ಜಿ ಅಕುಲು ದಾದ ಮಲ್ತೊಂದಿತ್ತೇರ್ಕೇಂಡ ಆ ಬಂಜಿಡಿತ್ತಿನ ಬಾಲೆಗೆ ಆ ವಂಶದ ಚರಿತ್ರೆಯನ್ನು ದಿಂಜಾವುನ ಬೇಲೆ ಮಲ್ತೊಂದಿತ್ತೇರಿಗೆ ಬಂಜಿಡಿತ್ತಿನ ಬಾಲೆಗೆ ವಂಶದ ಚರಿತ್ರೆಯನ್ನು ದಿಂಜಾವುನ ಬೇಲೆ ಆ ಕೋಲಂ ಸಂಪ್ರದಾಯಡು ಶ್ರೀಲಂಕೊಡು ಇನಿಕ್ಕಲ ಆ ಒಂದುಂಡವು ಮೂಲ ನಿವಾಸಿಲ್ಡ ಆ ಒಂದುಂಡು ಅಂಚಿತ್ತಿನ ಬೇಲೆ ಇನಿತ್ತೆ ಮುಲ್ಪ ಆ ಒಂದು ಪುಡು ಉಂದುಲ ಒಂಜಿ ರೀತಿದ ಕೋಲಂ ದಾದ ಕೋಲಂ ಮುಂದು ಕೇಂಡ ಆನಿ ಕೂರಿಕಟ್ಟ ವೆಂಕಪ್ಪ ಪೂಜಾರ್ಲೋ ಮೂಲು ಗುರುಮಂದಿರೋಗು ಆ ಜಾಗ ಕೊರಿನ್ಯಾವು ಅಂಚನೆ ಸಾಧು ಪೂಜಾರ್ಲು ಆ ಸಮುದಾಯ ಭವನೋಗು ಕೊರಿನಂಚಿನ ಜಾಗ ಅಂಚನೆ ಆ ಸಾಧು ಪೂಜಾರ್ಲು ಅಂಚನೆ ಕಮಲಾಕ್ಷಿ ಮೊಕಲ್ನ ಒಂಜಿ ಮುತ್ತಾಲಿಕೆಡೆ ಮೂಲು ಶಾಲೆ ಶುರುವಾಯಿನಿ ಸಾರತ್ತ ವರ್ಮನೂತ 84ನೇ ಇಸವಿದ ಸಂದರ್ಭಡು ಮೂಲು ಶಾಲೆ ಶುರುವಾಂಡು ಐಡ್ದು ಬೊಕ್ಕ ITI ಆಂಡು ಐಡ್ದು ಬೊಕ್ಕ ಹೈಸ್ಕೂಲ್ ಆಂಡು PUC ಆಂಡು ಕಾಲೇಜ್ ಆಂಡು ಇನಿಕ್ಕಲವು ಆತು ಪೊರ್ಲುಡು ತಿರ್ತಿಡ್ದು ನಿಕಲೆಗೆ ಆ ಬಿಲ್ಡಿಂಗ್ ತೂಣು ಉಂದಾಂಡ ಒಂದು ಯೂನಿವರ್ಸಿಟಿಗೆ ಬತ್ತಿನಂಚಿನ ಅನುಭವ ಮುಲ್ಪ ಆವಡು ಉಂದಾಂಡ ಐತ ಪಿರವುಡ್ದು ಏರುಲ್ಲೇರು ಎಂದುಕೆಂಡ ಸಾಧು ಪೂಜಾರಿ ಬೊಕ್ಕ ಕಮಲಾಕ್ಷಿ ಇನಿ ನರಮನಿ ಏತು ವರ್ಷ ಬದುಕುವೆ ಎಂದು ಮುಖ್ಯ ಆತ್ ಆ ಎಂಚ ಬದುಕಿಯೇ ಬದುಕುದುಪ್ಪುನಗ ದಾದ ಮಲ್ತೆ ಎಂದು ಮುಖ್ಯ ಅವು ಮಾತ್ರ ನಂಗೆ ನೆನಪು ಒರಿಯುವನು ಅಂಚಿತ್ತಿನ ನೆನಪು ಒರಿಯುವನಂಚಿನ ಬೇಲೇನು ಆ ಮಲ್ದೇರಿನಿ ನಾರಾಯಣ ಗುರುಕುಲು ದಾದ ಪಂತೆರ ಆ ಒಂಜಿ ಸಂದೇಶನು ಆ ಒಂಜಿ ತತ್ವ ಚಿಂತನೆಲೇನು ಆರು ಕಾರ್ಯರೂಪಗೂ ಕನತಿನಾರು ಕುಳಾಯ್ದ ಆ ಸಾಧು ಪೂಜಾರಿ ಐಕಲಾರಿ ಈ ಕಾಟಿ ಪಳ್ಳಗೆ ಬರೋಡಾಂಡ್ ಈ ಕಾಟಿಪಳ್ಳದಂಚಿನ ಈ ಒಂಜಿ ಜಾಗ ಒಂದು ನಿಜವಾದ ಒಂಜಿ ರೀತಿದ ಮಾಯದ ಜಾಗ ಎಂದು ಪನ್ಪೇನ ಮುಲ್ಪ ದೈವದೇವೇರ್ನ ನೆಲೆ ಉಂದು ಮುಲ್ಪದ ಮಣ್ಣಿಡು ಒಂಜಿ ಆ ಶಕ್ತಿ ಉಂಡು ಮುಲ್ಪದ ಮಣ್ಣಿಡು ಒಂಜಿ ಕಾರಣಿಕ ಉಂಡು ಇತ್ತೆಲ್ಲ ಮೂಲು ಎನ್ನ ಒಟ್ಟುಗೆ ಎಂಕಲು ಒಟ್ಟುಗು ಸೇರಿದಿನಕಲು ಉಮೇಶ್ ಕರ್ಕೆ ರಾದುಪ್ಪು ಅತ್ತಡ ಧರ್ಮಪಾಲ್ ರಾದುಪ್ಪು ಇಂದಿ ರಾದುಪ್ಪು ಆ ಮುಲ್ಪದ ಮಾತ ಆ ಟೀಚರ್ನಕಲು ಏರುಲ್ಲೇರೆ ಮುಲ್ಪದ ಒಂಜಿ ರೀತಿದ ಮಣ್ಣದ ಋಣೊಟ್ಟು ಅಕಲು ಎಡ್ಡಾತಿನಂಚಿನ ಒಂಜಿ ಗುಣನು ನಮ್ಮ ತೂಪ ಅಂದಾಂಡ ಐತಪ್ಪಿದ ಉಡ್ದು ಸಾಧು ಪೂಜಾರ್ಲೆನ ಚಿಂತನೆ ಉಂಡು ಸಾಧು ಪೂಜಾರ್ಲೆನ ಬೆಗರುಂಡು ಆರ್ನ ಕುಟುಂಬದ ಒಂಜಿ ರೀತಿದ ಆಶೀರ್ವಾದ ಇಟ್ಟು ಉಂಡು ಇನಿ ಎಡ್ಡೆ ಬೇಲೆ ಆತಂಡಿ ಈ ಜಾಗಡೆ ಈ ಒಂಜಿ ಸಭಾಭವನ ತೂನಗ ಎತ್ ಖುಷಿ ಹಾಪುಂಡು ಒಂದು ಪಂಡ ಪಕ್ಕ ಕಾಟಿಪಳ್ಳಾಡು ಈತು ಪೊರ್ಲುದ ಒಂಜಿ ಸಭಾಭವನ ಪಕ್ಕ ತಿಕ್ಕಂದೇ ಆ ಪಂಡ ತಪ್ಪತ್ತು ನಂಗೆ ನಾರಾಯಣ ಗುರುನ ಸಭಾಭವನೋಡು ದುಂಬು ಆ ಭಜನೆ ಮಲ್ಪಡು ನಮ್ಮ ದಾಯ ಭಜನೆ ಮಲ್ಪೊಡು ಭಜನೆ ದಾಯ ಮಲ್ಪೊಡು ಅತ್ರ ಒಟ್ಟುಗು ದಾಯಿಗೆ ಸೇರೋಡು ಒವೇ ಒಂಜಿ ಸಮುದಾಯನು ವಿರೋಧ ಮಲ್ಪರೆ ಬೋಡಾದ ಸಂಘಟನೆ ಎತ್ತು ನಾರಾಯಣ ಗುರು ಪಂತಿನ ಅಂಚ ನಮ್ಮ ಮಾತ ಧರ್ಮದ ಕಲೆನ್ಲ ಒಂಜಿ 10-11 ಪೋಪಿನಂಚಿನ ಒಂಜಿ ಬೇಲೆ ನಾರಾಯಣ ಗುರುಕುಲ್ನ ತತ್ವೋಡು ಆವಡು ಒಂದೇ ಜಾತಿ ಒಂದೇ ಮತ ಒಂದೇ ದೇವರು ಒಂದು ಪನ್ನಾಗ ಮಾತೆರೆಲ್ಲ ಒಟ್ಟುಗು 11 ಪೋಪಿನಂಚಿನ ಬೇಲೆನೆ ನಾರಾಯಣ ಗುರು ಆ ಮಲ್ದೇರು ಅಂಚಿತ್ತಿನ ಬೇಲೆನು ಸಾಧು ಪೂಜಾರ್ಲೂಲ ಮಲ್ದೇರು ಆರು ಹಿಂದುಳಿದ ವರ್ಗದ ಒಕ್ಕೂಟದ ಆ ಒಂಜಿ ಲೆಕ್ಕೋಡು ಐತ ಅಧ್ಯಕ್ಷರಾದ ಐತ ಲೆಕ್ಕೋಡು ಎತೋ ಕಾರ್ಯಕ್ರಮಲೇನು ಆ ದಲಿತ ಆ ಹಿಂದುಳಿದ ವರ್ಗದ ಜನಕುಲೆಗೆ ಆ ಮಲ್ಪಾದೇರು ಮಾತೆರೆಗಲ ಆ ಬೆರಿಸಾಯ ಕೊರ್ಪಿನಂಚಿನ ಬೇಲೆನು ಮಲ್ದೇರು ಆರ್ನ ಬೇಲೆದ ಒಟ್ಟುಗು ಕಮಲಾಕ್ಷಕ್ಕ ಅರೆಗೆ ಸಾತ್ ಕೊರ್ತೇರು
ಅಂಚಿತ್ತಿನ ಆ ಒಂಜಿ ಆಶೀರ್ವಾದ ಆ ಕಮಲಾಕ್ಷಿ ಸಾಧು ಪೂಜಾರಿ ಅಕಲ್ನ ಆಶೀರ್ವಾದ ಅಕಲ್ನ ಕುಟುಂಬಗೂ ಇನಿ ಉಂಡು. ಇನಿ ಸಂತೋಷ ಎಂಕದಾಯಗ ಆಪುಂಡು ಒಂದು ಕೇಂಡ ಅಕಲೆಗೆ ಇನಿ ಖುಷಿ ಆಪುಂಡು ಅಕಲ ಅಲ್ಪ ಕುಲೊಂದು ಖುಷಿ ಪಡೆ ಒಂದುಲ್ಲೇರೆ ದಾಯಿಗೆ ಆ ಜೋಕುಲು ಈತ ಮಲ್ತೊಂದುಲ್ಲೇರತ್ತ ಅಂತ ಅಪ್ಪೆಮ್ಮೆ ಪೊಯ್ ಬೊಕ್ಕ ಅಕಲು ಯೋಚನೆ ಮಲ್ಪುವೇರೆ ಎಲ್ಲ ಜೋಕುಲು ದಾದ ಮಲ್ಪುವೇರೆ ಎಂದು ಎಲ್ಲ ಎಂಕುಲು ಜೋಕುಲೆಗೆ ಈತ ಮಾತ ಮಲ್ದ ಎಲ್ಲ ಎಂಕುಲು ಪೊಯ್ ಬೊಕ್ಕ ಜೋಕುಲು ಎಂಕಲೆಗೆ ದಾದ ಮಲ್ಪುವೇರೆ ಎಂಕಲ್ನ ಪುದರಿಗೆ ದಾದ ಮಲ್ಪುವೇರೆ ಎಂದು ಒಂಜಿ ವೇಳೆ ಯೋಚನೆ ಮಲ್ಪುವೇರೆ ಅಂದ ಇನಿ ಸಾಧಣ್ಣಗೆ ಅಂಚನೆ ಕಮಲಾಕ್ಷಕ್ಕಾಗ ಇನಿತ್ತಾತ ಖುಷಿ ಏಪಲಾವಂದು ದಾಯಗಿಂದು ಕೇಂಡ ಆನಿ ಕುರಿಕಟ್ಟ ವೆಂಕಪ್ಪ ಪೂಜಾರಿ ಸೀತಮ್ಮ ಅರ್ಕುಳ ಬಾಬು ಪೂಜಾರಿ ಗುರುವಮ್ಮ ಐದು ಬೊಕ್ಕ ಸಾಧು ಪೂಜಾರಿ ಕಮಲಾಕ್ಷಿ ಇನಿ ಅರ್ನ ಕಡೀರಮ್ಮಗೆ ದಯಕರ್ ಅಂಚನೆ ಆ ಶ್ರೀಮತಿ ಆ ಮಮತಾ ಅಂಚನೆ ಆಕಲ್ನ ಮೆಗ್ಗೆಲ್ಲು ಅರ್ನ ಕಲ್ನ ತಂಗಡಿ ಆ ಮೂಲು ಸಾಧಣ್ಣನ ಪಲಿನ ಒಂಜಿ ಸಾಕ್ಷಿಯಾದ ದಿವೊಂದು ಪ್ರತಿನಿಧಿಯಾದ ದಿವೊಂದು ಆ ಹಿರಿಯರ್ನ ಪರಂಪರೆಯನ್ನು ಪತೊಂದು ಒಂಜಿ ಚರಿತ್ರೆ ನಿರ್ಮಾಣ ಮಲ್ಪುನಂಚಿನ ಬೇಲೆ ಮುಲ್ಪ ಆತಂಡೆ ಆತ ಮಾತ್ರ ಆತ ಐತ ಒಟ್ಟುಗು ಈ ಸಂಘದ ಜವನೇರು ಹಿರಿಯರು ಇರ್ತುಲೆ ಅಕಲೇರಿ ಮಾತೆರೆನ್ಲ ಒಂಜಿ ಬುದ್ಧಿ ಒಂಜಿ ಮನಸ್ಸಡು ಆ ಪತೊಂದು ಪೋಪಿನಂಚಿನ ಬೇಲೆಲ ಮುಲ್ಪ ತೋಜೊಂದುಂಡು ಅವು ನನ್ನ ಮಿತ್ತಗಲ ಅಂಚೆನೆ ಆವಡು ಸಾಧು ಪೂಜಾರಿ ಬೊಕ್ಕ ಕಮಲಾಕ್ಷಿ ವೇದಿಕೆದ ಈ ಲೋಕಾರ್ಪಣೆದ ಈ ಪೊರ್ತೋ ವೇದಿಕೆ ಅನಾವರಣದ ಪೊರ್ತೋ ಉಂದೆಟ್ಟು ಶಿಕ್ಷಣದ ಬೇಲೆಲಾವಡು ಸಾಂಸ್ಕೃತಿಕ ಬೇಲೆಲಾವಡು ಒಂದು ಸಾರ ಲಕ್ಷ ಲಕ್ಷ ಜೋಕುಲೆಗೆ ಅಕಲೆಗೆ ಬದುಕು ಕೊರ್ಪಿನಂಚಿನ ಅಕಲೆಗೆ ಬದುಕು ಕಟ್ಟಾವು ನಂಚಿನ ಅಕಲ್ನ ಮೈ ಮನಸ್ಸಿಗೆ ಸಂತೋಷ ಕೊರ್ಪಿನಂಚಿನ ಒಂಜಿ ತೆಲಿಕೆದ ಕಲಾ ಓಡು ಪನ್ಪಿನಂಚಿನ ಪಾತೆರಣಿ ಪೊರ್ತುಡಿಯಾನು ಪಂಡೊಂದು ನಮನು ಬುಡ್ದು ಆ ಮಿತ್ತ ಮಿದಿಲೋಕೊಡು ನಮನು ಪೊರ್ಲುಡು ತೂವೊಂದು ಪುನಂಚಿನ ಕಮಲಾಕ್ಷಿ ಸಾಧು ಪೂಜಾರಿ ಮೊಕಲ್ನ ಆ ಕುಟುಂಬಗೂ ನನಲಾತ್ ಶಕ್ತಿ ಕೊರಡೆ ಅರ್ನ ಬಾಲೆಲೆಗೆ ಎಡ್ಡೆ ಬುದ್ಧಿ ಆರೋಗ್ಯ ಐಶ್ವರ್ಯ ಕೊರಡೆ ಆ ಶಿಕ್ಷಣ ಸಂಸ್ಥೆಲೇನು ಎಡ್ಡೆ ರೀತಿ ನಡಪಾವೊಂದು ಪೋದು ಸಮಾಜಗೂ ಒಂಜಿ ಆಸ್ತಿಯಾದು ಬುಲೆಪಾವು ನಂಚಿನ ಸಾಮರ್ಥ್ಯ ಅಕಲೆಗೆ ಬರಡೆ ನಾರಾಯಣ ಗುರುಕುಲು ಈ ಮಣ್ಣದ ಈ ಊರುದ ಮಾತ ಶಕ್ತಿಲು ಹಿರಿಯರ್ನ ಆಶೀರ್ವಾದ ಅಕಲೆಗೆ ಉಪ್ಪಡು ಪಂಪಿನ ಪಾತೆರನ್ನು ಪಂಡೊಂದು ಎನ್ನ ನುಡಿ ನಮ ನೋಡುದು ಆಗತ್ತೊಂದು ಮನ ಮುಟ್ಟುವ ನುಡಿನ ಮಕ್ಕೆ ನಮನಗಳು ಕಾರ್ಯಕ್ರಮ ಅಜ್ಞಾನ ಸೀಳಿದ ನೇಸರನಾದನು ಅಸ್ತಂಗತ ಬೆಳಗಿ ಮಿನುಗಿ ಉರುಳಿ ಮಣ್ಣಾದುದು ವಿಧಿ ಲಿಖಿತ ಬೆಳಗಿ ಮಿನುಗಿ ಉರುಳಿ ಮಣ್ಣಾದುದು ವಿಧಿ ಲಿಖಿತ ಸಾಧನೆಯ ಹಾದಿಯಲ್ಲಿ ಸೋಲನ್ನು ಲೆಕ್ಕಿಸದೆ ಮುಡಿಪಾಗಿಟ್ಟರು ಜೀವನವ ವಿದ್ಯಾಧಾರೆಗೆ ಭೇದವಿಲ್ಲದೆ ವಿದ್ಯಾ ದೇಗುಲವನ್ನೇ ದೇವರ ಗುಡಿಯಾಗಿಸಿದ ಕಲೆಗಾರ ಸಾಧನೆಯ ಗಿರಿ ಶೃಂಗವೇರಿ ನಿಂತ ಛಲಗಾರ ಸಾಧನೆಯ ಗಿರಿ ಶೃಂಗವೇರಿ ನಿಂತ ಛಲಗಾರ ಸರ್ವರಿಗೂ ನೆರವಾಗುವ ನಿಮ್ಮ ಗುಣವರ್ಣನಾತೀತ ನೆರಳು ನೀಡಿ ಹೆಮ್ಮರವಾದರು ಮನಸ್ಸು ಮೃದು ನವನೀತ ನಮ್ಮೆಲ್ಲರ ಬದುಕಿಗೆ ನಿಮ್ಮ ಸಾಧನೆ ದೀವಿಗೆ ಮಾನವೀಯತೆ ಮೆರೆದು ಬಾಳಿದ ನೀವೇ ಮಾದರಿ ಬಾಳಿಗೆ ಮಾನವೀಯತೆ ಮೆರೆದು ಬಾಳಿದ ನೀವೇ ಮಾದರಿ ಬಾಳಿಗೆ ದೇಹ ಮರೆಯಾದರೂ ಅಲೆಯುತ್ತಿರಲಿ ಆದರ್ಶ ಎಂಬ ಹರಸುತ್ತ ನಿಮ್ಮದೇ ದಾರಿಲಿ ನಡೆವೆವು ಮನದಿ ನಿಮ್ಮ ಭಜಿಸುತ್ತ ಗುಣಕ್ಕೆ ಅನ್ವರ್ಥವಾಗಿದ್ದವರು ಸಾಧು ಪೂಜಾರಿ ಈ ಜನ್ಮ ಪೂರ್ತಿ ನಾವು ನಿಮಗೆ ಆಭಾರಿ ಗುಣಕ್ಕೆ ಅನ್ವರ್ಥವಾಗಿದ್ದವರು ಸಾಧು ಪೂಜಾರಿ ಈ ಜನ್ಮ ಪೂರ್ತಿ ನಾವು ನಿಮಗೆ ಆಭಾರಿ ನಾವು ನಿಮಗೆ ಆಭಾರಿ ನಾವು ನಿಮಗೆ ಆಭಾರಿ. ಧನ್ಯವಾದಗಳು. ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಕಾರ್ಯಕ್ರಮದ ಇನ್ನೂರು ಅತಿಥಿ ಶ್ರೀ ಶೈಲೇಂದ್ರ ವೈ ಸುವರ್ಣ ನಿಕಟಪೂರ್ವ ಅಧ್ಯಕ್ಷರು ಶ್ರೀ ಗುರು ಚಾರಿಟೇಬಲ್ ಟ್ರಸ್ಟ್ ಇವರಿಂದ ಶ್ರೀ ನಾರಾಯಣ ಗುರುಕುಲ್ ಸ್ವಾಮಿಲ್ನ
ಕಾರ್ಗೆ ಅಡ್ಡ ಬೂರಂದು ವೇದಿಕೆ ಎಡಿತಿನ ಸ್ವಾಮಿಲ್ನ ಕಾರ್ಗಳ ಅಡ್ಡ ಬೂರದು ವೇದಿಕೆ ಎಡಿತಿನ ಸರ್ವ ಗೌರವಾನ್ವಿತರಿಗೆ ನಮಸ್ಕಾರ ಮಲ್ತೊಂದು ಎದುರುಡಿತಿನ ಪೂರ ಎನ್ನ ಬಂಧುಲೆಗೆ ಪೂರ ಸ್ಟೂಡೆಂಟ್ನಕ್ಲೆ ಪೂರ ವಂದನೆ ಮಲ್ತೊಂದು ಎಂಕಿನ ಪಾತ್ರೆ ದಾಲ ಒರಿದಿಜಿ ದಯಪಂಡ ಸರಸ್ವತಿ ಪುತ್ರಿ ಸರಸ್ವತಿ ಒಲಿದಿನ ಡಾಕ್ಟರ್ ಸಂಕಮಾರ್ ಪಾತಿರಿ ಎರಡ ಬೊಕ ನಂಗೆ ದಾದ ಒರಿದನು ಒಂಜಿ ಆಲೋಚನೆ ಮಲ್ಪೆಗೆ ನಂಗೆ ದಾಲ ಒರಿದಿಜಿ ನಮ್ಮ ಖಾಲಿ ಒಂಜಿ ನೆನಪು ಮಲ್ಪುಂದು ದಾದ ಬಂಡ 1978ನೇ ಇಸವಿಡು ಒಂದು ಸ್ಥಾಪನೆ ಆತನ ಅಂದು ಆನಿಯೇ ಆ ಸಾಧು ಪೂಜಾರ್ಲನ ವಿಷನ್ ಆನಿಯೇ ಅರ್ನೊಟ್ಟಿಗೆ ಇತ್ತಿನ ಹಿರಿಯಕಲು ಪೂರ ಸೇರ್ದು ಒಂಜಿ ನಮ್ಕೊಂಜಿ ಪ್ರಾರ್ಥನಾ ಮಂದಿರ ಬೋರ್ಡು ಪನ್ಪಿನೇನು ತರೇಟದು ಇದು ಒಂಜಿ ಬಿಲ್ಲವ ಸಮಾಜನ ಒಟ್ಟು ಮಲ್ತದು ಈ ರಿಮೋಟ್ ಏರಿಯಾ ಆದುಪ್ಪು ಅಪಗ ಕಾಟಿಬಲ್ಲ ಕಂಡಬಟ್ಟ ರಿಮೋಟ್ ಏರಿಯಾ ಆದುಪ್ಪು ಅಪಗದಾಲ ಬೆಳವಣಿಗೆ ದಾಲ ಒಪ್ಪಂದು ಆ ಸಂದರ್ಭಡು ಮೂಲು ಒಂಜಿ ಆರಾಧನಾ ಕೇಂದ್ರ ಮಲ್ತದಿರ್ ಪಂಡ ನಿಜವಾದ ಈ ಜಾಗಲ ಬಾರಿ ಪುಣ್ಯವಾಯಿನ ಜಾಗ ಬಂದಿ ಅನ್ಪನ್ಪೆ ದಯಬಂಡ ಇನಿ ನಮ್ಮ ಒಂಜಿ ಎಡ್ಡೆ ಹಾಲಿಡ್ ಎಡ್ಡೆ ವೇದಿಕೆ ನಮ್ಮ ಇನಿ ಆಸೀನರಾದುಲ್ಲ ಅಂಡ ನೆತ್ತ ಪಿರೌಡು ಏತು ಜನ ಬೆಂತೆರು ಈ ವೇದಿಕೆ ಕುಲ್ದಿನ ಕ್ಲೇಡ್ಲ ಬೊಕ್ಕ ಕುಲ್ಲಂದಿನೇ ಮಸ್ತ್ ಕುಟುಂಬಲು ನೆತ್ತ ಪಿರೌಡು ಬೆಂತೆರು ಅಕ್ಲಿಗೆ ಪೂರ ಯಾನ್ ಈ ಸಂದರ್ಭಡು ವಂದನೆ ಮಲ್ತೊಂದು ಈ ಎಂಕ್ ಸಾಧು ಪೂಜಾರ್ಲು ಬಾರಿ ಮುಟ್ಟ ಸಂಬಂಧಿಕೆ ಎಂಚ ಬಂಡ ಎನ್ನ ಬೊಡಿದಿನ ಕಾಶ ಚಿಕ್ಕಮ್ಮಾರ್ ಕಾಶ ಎನ್ನ ಬೊಡಿದಿನ ಎನ್ನ ಮಾಮಿನ ಮೆಗ್ದಿ ಕಾಶ ಎಂಕ್ ಅವಲ ಎಂಕ್ ಪೊದುವಾಯರ್ ದುಂಬೆ ಆ ಗೋಕರ್ಣನಾಥ ಸ್ವಾಮಿಲ್ಲು ಉಪ್ಪುನಾಗ ಅರ್ನ ಅಂದಕ್ಕೆ ಮಿಲ್ಗೆ ಅರ್ನ ಲಾರಿದ ಟಯರಿಸೋನು ಮಲ್ಪೆರೆ ಪುರ ಬರೊಂದಿತ್ತೆ ಎಂಕ್ ಬಾರಿ ಪರಾಕೃತೆ ಅರ್ನ ಒಂಜಿ ಒಟ್ಟಿಗೆ ಅಸೋಸಿಯೇಷನ್ ಇತ್ತು ಆರು ಪುದರ್ಗ ತಕ್ಕನೆ ಸರಳ ಜೀವಿಂದ ಪಾಂತಿರ್ಲ ಪಂಡಿಲೆ ಕಾನೆ ಏಪತುಂಡಲ ಡ್ರೆಸ್ ಇಡ್ಲ ಸಿಂಪಲ್ ಪೂರಾ ಸಿಂಪಲ್ ಓಲ್ ತಿಕ್ಕಂಡಲ ಪಾತೇರುನು ಮಾರಿ ಪ್ರೀತಿ ಜನಕಲ್ಡ ಪೂರ ಅರ್ನ ವಿಷಯನು ಪೂರ ಸಂಕಮಾರಿ ಎಂಚಿನ ಪಂಡೇರ ಅವು ಅಕ್ಷರಶ ನಿಜ ಅಂಡ್ ಎಂಕುಮಿನಿ ಪಂಡೇರ ಒಂದು ದಯಪಂಡ ಅರೆಗ್ ಸರಸ್ವತಿ ಒಲಿದೇರು ಅರೆಗ್ ಮಾತ್ರ ಶಕ್ತಿ ಉಪ್ಪುನು ಎಂಕ್ ಅಂಚಿನ ಭಾಷಣ ಕೊರ್ಪಿನ ಶಕ್ತಿ ಪುರ ದಾಲ ಇಜ್ಜಿ ಸಂಕಮಾರ ಪಾತಿರಿ ಬೊಕ್ಕ ಯಾನ್ ಪಾದಾಲ ಪಾತಿರಜ್ಜಿ ಇತ್ತೆ ಮೂಲು ಸೇರಿದಿನಕ್ಲೆ ಪ್ರತಿಯೊರಿಗೆಲ್ಲ ಯಾನ್ ವಂದನೆ ಮಲ್ತೊಂದು ಈ ಶುಭ ಕಾರ್ಯಗೆ ನಾನು ನಿಕುಲು ಲೇಯ್ದಾರು ಪ್ರೀತಿ ದೀದು ಒಂಜಿ ರೆಡ್ಡು ಪಾತ್ರ ಪನ್ನಡು ಪಂಡಾರು ನಿಖಿಲೆ ಪೂರ ವಂದನೆ ಮಲ್ಪು ಎಂಕಲ್ನ ಗುರು ಚಾರಿಟೇಬಲ್ ಟ್ರಸ್ಟ್ ಇಲ್ಲ ಎಂಕುಲು ಸಮಾಜ ಸೇವೆ ಮಲ್ಪುನ ಮಾತ್ರ ತಂದೆ ಜೋಕ್ಲೆಗೆ ಸ್ಕಾಲರ್ಶಿಪ್ ಕೊರ್ಪಿನ ಪ್ರೋಗ್ರಾಮ್ ತಂದೆ ಬೇತೆ ಅವು ಪ್ರೋಗ್ರಾಮ್ಲ ಇಜ್ಜಿ ಒಂಜಿ ಉಪ್ಪುನು ಯಾನ್ ನಿಕಟಪೂರ್ವ ಅಧ್ಯಕ್ಷ ಅಂದು ಅಂಡ ಇಟ್ಲ ಮಸ್ತ್ ಜನ ಬೆಂತಿನ ಕುಲ್ಲೇರು ಈವನ್ ಮುಲ್ಪ ನಾರಾಯಣಗುರು ಶಾಲೆದಲ್ಲ ವಿದ್ಯಾರ್ಥಿನ ಕುಲ್ಲ ಸ್ಕಾಲರ್ಶಿಪ್ ದೆತೊಂದಿನ ಕುಲು ಉಲ್ಲೇರು ಎಂಕಲ್ ಏನಿಟ್ಟು ಭಾರಿ ಸಂತೋಷ ಎಂಕಲ್ನ ಸಾಧಾರಣ ಕುಂದಾಪುರ ಬೈಂದೂರು ಬತ್ತಿನ ಮೂಡಬಿದ್ರಿ ಕಾರ್ಕಳ ಮಂಗಳೂರು ಬೆಳ್ತಂಗಡಿ ಸುಳ್ಯ ಪೂರಾ ತಾಲೂಕನ್ನ ಎಂಕುಲು ಸ್ಕಾಲರ್ಶಿಪ್ ಕವರ್ ಮಲ್ಪುವ ಈ ಸತಿ ದೇವರನ ಆಶೀರ್ವಾದರು ದಾನಿಲ್ನ ಸಹಕಾರೋಡು ಎಂಕುಲು 38 ಲಕ್ಷ ರೂಪಾಯಿ 440 ಜೋಕ್ಲೆಗೆ ಸ್ಕಾಲರ್ಶಿಪ್ ಕೊರಿಯಾ ಸಾಯಿರಾಮೇರ್ನ ಎಂಕ್ಲೆಗೆ ಸಂಪೂರ್ಣ ಸಹಕಾರ ದೇವಸ್ಥಾನೋಡು ಎಂಕ್ಲೆಗೆ ಸಾಯಿರಾಮೇರ್ನಲ್ಲ ಇಡೀ ಕಮಿಟಿದಲ್ಲ ಎಂಕ್ಲೆಗೆ ಸಂಪೂರ್ಣ ಸಹಕಾರ ಎಂಕ್ಲಿನ ಜನಕ್ಲೆಗೆ ಎಂಕ್ಲೆಗೆ ಹಾಲ್ ಕೊರ್ಪಿನ ತಂದೆ ಪೂರ ವಿದ್ಯಾರ್ಥಿನಕ್ಲೆಗೆ ಒಂಜಿ 400-500 ಜನಕ್ಲೆಗೆ ಒಣಸು ಪ್ರತಿ ಒಂಜಿ ಎಂಕ್ಲೆಗೆ ಪೋಯ್ಲೆಕನೆ ಎಂಚಿನ ನಿಕ್ಲೆಗೆ ಆವಡು ಬಂದು ಎಂಚಿನ ಆವಡು ಎಂಬಲೆ ನಿಕ್ಕಿ ಪನ್ಲೆ ನಿಕ್ಕಲು ಒಂದು ಅಂಚ ಪೂರ್ಣ ಸಹಕಾರವನ್ನು ಏನು ಮೂಲ ನೆನಪು ಮಲ್ತೊಂದು ಎನ್ನೊಂಜಿ ರೆಡ್ಡು ಪಾತ್ರೆಯನ್ನು ಮುಗಿಪುವೆ ಗುರಿಯ ಹಿಂದಿರುವ ಸಾಧಕರಿಗೆ ನಮನ ಸಲ್ಲಿಸಿ ಶುಭ ಹಾರೈಸಿದ ಶ್ರೀ ಶೈಲೇಂದ್ರ ವೈ ಸುವರ್ಣಯವರಿಗೆ ಧನ್ಯವಾದಗಳು. ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಈ ಕಾರ್ಯಕ್ರಮದಲ್ಲಿ ನುಡಿ ನಮನ ಸಲ್ಲಿಸಿದಂತಹ ಡಾಕ್ಟರ್ ಗಣೇಶ್ ಅಮೀನ್ ಸಂಕಮಾರಿಯವರಿಗೆ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಶ್ರೀ ಡಾಕ್ಟರ್ ಗಣೇಶ್ ಅಮೀನ್ ಸಂಕಮಾರಿಯವರಿಗೆ ಶ್ರೀ ದಯಕಾರಿಯವರು ಸ್ಮರಣಿಕೆ ನೀಡಿ ಗೌರವಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಅಂತೆಯೇ CHS ಸಾಯಿರಾಮ್ ಅಧ್ಯಕ್ಷರು ಶ್ರೀ ಗೋಕರ್ಣನಾಥ ಕ್ಷೇತ್ರ ಕುದ್ರೋಳಿ ಇವರಿಗೂ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಅಂತೆಯೇ ಶ್ರೀ ಶೈಲೇಂದ್ರ ವೈ ಸುವರ್ಣ ನಿಕಟಪೂರ್ವ ಅಧ್ಯಕ್ಷರು ಶ್ರೀ ಗುರು ಚಾರಿಟೇಬಲ್ ಟ್ರಸ್ಟ್ ಇವರಿಗೂ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಅಂತೆಯೇ ಶ್ರೀ ಸತ್ಯಾನಂದ ಸ್ವಾಮೀಜಿಗಳು ಸಂಜೆಯು ನಮ್ಮ ಕಾರ್ಯಕ್ರಮದಲ್ಲಿ ಇರುವುದರಿಂದ ನಾವು ಅವರನ್ನು ಉಪಸ್ಥಿತಗೊಳಿಸಿ ಅವರನ್ನು ಕೂಡ ಈ ಕಾರ್ಯಕ್ರಮದಲ್ಲಿ ಸ್ಮರಿಸಿಕೊಳ್ತಾ ಇದ್ದೇವೆ. ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ವೇದಿಕೆಯಲ್ಲಿರುವ ಗಣ್ಯಾತಿ ಗಣ್ಯರೇ ವಿನಂತಿಸಿಕೊಳ್ಳುತ್ತಾ ಒಂದೇ ಮಾತಿನಲ್ಲಿ ಕಾರ್ಯಕ್ರಮದಲ್ಲಿ ಧನ್ಯವಾದವನ್ನು ಸಮರ್ಪಿಸಿಕೊಳ್ಳುತ್ತಾ ಇದ್ದೇವೆ. ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯಾತಿ ಗಣ್ಯರನ್ನು ಒಂದೇ ಮಾತಿನಲ್ಲಿ
ನಮನವನ್ನು ಸಲ್ಲಿಸುತ್ತಾ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ಅಂತೆಯೇ ವೇದಿಕೆಯ ಮುಂಭಾಗದಲ್ಲಿರುವಂತಹ ಎಲ್ಲ ಭಗವದ್ಭಕ್ತರು ಕಲಾಭಿಮಾನಿಗಳಿಗೂ ಧನ್ಯವಾದ ಸಮರ್ಪಣೆ. ಪರೋಕ್ಷವಾಗಿ ಹಾಗೂ ಪ್ರತ್ಯಕ್ಷವಾಗಿ ಸಹಕರಿಸಿದಂಥ ಎಲ್ಲರಿಗೂ ಧನ್ಯವಾದಗಳು. ಸರ್ವೇ ಜನ ಸುಖಿನೋ ಭವಂತು.